ಇದು ನನ್ನದು ಫಸ್ಟ್ನೇ ಅಟೆಂಪ್ಟಿಗೆ ಪಾಸ್ ಆಗಿದೆ. ವಿದ್ಯಾಮಾತ ಒಂದು ಒಳ್ಳೆ ಸಂಸ್ಥೆ, ನಮಗೆ ತುಂಬ ಡಿಸಿಪ್ಲಿನ್ ಶಿಸ್ತನ್ನು ಕಲಿಸ್ತಾರೆ. ಈ ಹುದ್ದೆಗೆ ನಾನು ಟ್ರೈ ಮಾಡಿದ್ದೆ ಒಂದು ಟೈಮಲ್ಲಿ. ಅಂತಹ ಭಾಗ್ಯ ನನ್ನ ಮಗನಿಗೆ ಸಿಕ್ಕಿದ ಬಹಳ ಖುಷಿ ಆಗ್ತದೆ. ಒಂದು ಅರ್ಜಿ ಹಾಕುವುದರಿಂದ ಹಿಡಿದು ಹಾಲ್ ಟಿಕೆಟ್ ಬರೋದ್ರಿಂದ ಪ್ರತಿಯೊಂದನ್ನು ಕೂಡ ನಾವು ಅವರಿಗೆ ಪ್ರೊವೈಡ್ ಮಾಡ್ತೀವಿ. ಖಾಲಿ ಟ್ರೈನಿಂಗ್ ಅಲ್ಲ, ಸುಮಾರು ಒಂದು 15 ದಿನ ಇಲ್ಲಿ ರಾತ್ರಿ ಹಗಲು ಕೂಡ ಹಾಕಿದ್ದೀವಿ. ರಾತ್ರಿ ಹಗಲು ಇಲ್ಲಿ ಓದಿದ್ದಾರೆ. 10ನೇ ಕ್ಲಾಸ್ ನಂತರ ನಮ್ಮಲ್ಲಿ ಆರ್ಟ್ಸ್ಗೆ ಹೋಗುವವರ ಸಂಖ್ಯೆ ತುಂಬಾ ಕಮ್ಮಿ. ದೇಶ ಪ್ರೇಮ ಅಂತ ಹೇಳಿದ್ರೆ ಬರೀ ಸ್ಟೇಟಸ್ಗೆ ಈಗ ಸೀಮಿತ ಆಗಿರುವಂತದ್ದು. ರ್ಯಾಂಕು ಅಥವಾ ಮಾರ್ಕ್ಸ್ ಇಲ್ಲ, ಮಕ್ಕಳಿಗೆ 2 ಮಾರ್ಕ್ ಕಮ್ಮಿ ಆಯ್ತು ಅಂತ ಹೇಳಿದ ತಕ್ಷಣನೇ ಅದನ್ನು ನಮ್ಮ ಸ್ಟ್ಯಾಂಡರ್ಡ್ ಕಮ್ಮಿ ಆಯ್ತು ಅಂತ ಹೇಳುವಂತ ಆಲೋಚನೆ ಮಾಡುವಂತ ಪೋಷಕರ ಮನಸ್ಥಿತಿ ಬದಲಾಗಬೇಕು. ನೀನು ಆರ್ಮಿಗೆ ಹೋಗ್ಲಿಕ್ಕೆ ಉಂಟ ಮರಯ ಅಂತ ಕೇಳುವವರ ಸಂಖ್ಯೆಯೇ ಜಾಸ್ತಿ. 24x7 ಒಂದು ನಮ್ಮಲ್ಲಿ ಲೈಬ್ರರಿ ಬರ್ತಾ ಇದೆ. ಇಂಥ ಪ್ರಾಮಾಣಿಕ ಪ್ರಯತ್ನ ಮಾಡುವವರಿಗೆ ಎಷ್ಟು ದಿನ ಬೇಕಾದ್ರೂ ಅವ್ರು ಬಂದಿರ್ಬೋದು. ಭಾರತೀಯ ಸೈನ್ಯವನ್ನು ಸೇರಬೇಕು, ನಾವು ದೇಶ ಸೇವೆಯನ್ನು ಮಾಡಬೇಕು ಎನ್ನುವಂತಹ ಹದಿಹರೆಯದ ಯುವ ಮನಸ್ಸುಗಳಿಗೆ ಒಂದು ಉತ್ತಮವಾದ ಅವಕಾಶ ಆಗಿರುವಂಥದ್ದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಅಗ್ನಿಪಥ ಯೋಜನೆಯ ಮೂಲಕ ಅಗ್ನಿವೀರರಾಗಿ ತಮ್ಮ ಹದಿಹರೆಯದಲ್ಲೇ ಸೈನ್ಯವನ್ನು ಸೇರಿ 4 ವರ್ಷಗಳ ಕಾಲ ಒಂದು ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸುವಂತಹ ಅವಕಾಶವನ್ನು ಈಗಾಗಲೇ ಸರ್ಕಾರ ಒದಗಿಸಿದೆ. ಸೊ ಆ ನೆಲೆಯಲ್ಲಿ ನಮ್ಮ ಪುತ್ತೂರು ಭಾಗದಿಂದಲೂ ಕೂಡ ಬಹಳಷ್ಟು ಮಂದಿ ಅಗ್ನಿವೀರರು ಈಗ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಆ ಒಂದು ಅವರ ಕುರಿತು ಕೂಡ ವಿಚಾರಗಳನ್ನು ಸುದ್ದಿ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನು ಮಾಡಿದೆ. ಸೊ ಇದೀಗ ಮತ್ತೊಂದು ಅಗ್ನಿವೀರನ ಒಂದು ಪರಿಚಯವನ್ನು ಈ ಒಂದು ಸಂಚಿಕೆಯ ಮೂಲಕ ನಾವು ಮಾಡ್ತಾ ಇರುವಂಥದ್ದು. ಸೊ ಈಗ ಅಗ್ನಿವೀರನಾಗಿ ಅಂದರೆ ಅಗ್ನಿಪಥ ಯೋಜನೆಯ ಅಗ್ನಿವೀರ್ ವಾಯು ವಿಭಾಗಕ್ಕೆ ಅಂದರೆ ಏರ್ಫೋರ್ಸ್ನ ವಿಭಾಗಕ್ಕೆ ಒಂದು ಆಯ್ಕೆಯಾಗಿ ಇನ್ನೇನು ತರಬೇತಿಗೆ ತೆರಳಿರುವಂತಹ ಇನ್ನೋರ್ವ ಪ್ರತಿಭೆ ನಮ್ಮ ಜೊತೆಗೆ ಇದ್ದಾರೆ. ಇವರ ಹೆಸರು ಕೀರ್ತನ್ KP ಅಂತ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಹಿರೇಬಂಡಾಡಿಯ ನಿವಾಸಿ, ಹಿರೇಬಂಡಾಡಿಯ ಪದ್ಮಯ್ಯ ಗೌಡ ಮತ್ತು ಪುಷ್ಪ ದಂಪತಿಯ ಪುತ್ರರಾಗಿರುವಂತಹ ಕೀರ್ತನ್ ಅವರು ಈಗ ಡಿಪ್ಲೊಮಾ ವ್ಯಾಸಂಗವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ನಡುವೆ ಅಗ್ನಿವೀರ ಪರೀಕ್ಷೆಯನ್ನು ಬರೆದು ಅಗ್ನಿವೀರ ವಾಯು ವಿಭಾಗದಲ್ಲಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಫಿಟ್ನೆಸ್ ಪರೀಕ್ಷೆಗಳನ್ನು ಕೂಡ ಎದುರಿಸಿ ಇದೀಗ ಆಯ್ಕೆಯಾಗಿದ್ದಾರೆ. ಇನ್ನೇನು ತರಬೇತಿಗೆ ತೆರಳೋದಕ್ಕಿದ್ದಾರೆ ಅನ್ನುವಂಥದ್ದು. ಇದೇ 29ಕ್ಕೆ ಅವರು ತರಬೇತಿಗೆ ತೆರಳೋದಕ್ಕಿದ್ದಾರೆ. ಸೊ ಹಾಗಿದ್ದಾಗ ಅವರ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳೋಣ ಅನ್ನುವಂಥದ್ದನ್ನು ಹೇಳ್ತಾ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ವಿದ್ಯಾಮಾತದಿಂದ ಒಂದು ಆಯ್ಕೆ ಆಗಿದ್ದಾನೆ ಅಂತ. ಇಲ್ಲಿ ತರಬೇತಿ ಪಡೆದು ಇಲ್ಲಿ 2024ನೇ ಬ್ಯಾಚ್ನಲ್ಲಿ ಫ್ರೀಯಾಗಿ ಒಂದು ಜಾಯಿನ್ ಆಗಿ ಇಲ್ಲಿ ಫಿಸಿಕಲ್ ತರಬೇತಿಗೆ ಪಡೆದುಕೊಳ್ತಾ ನಾನು ಡೈಲಿ ಸಂಡೇ ಬರ್ತಿದ್ದೆ ಇಲ್ಲಿಗೆ. ಇಲ್ಲಿ ಮಾರ್ನಿಂಗ್ ಟು 12 o'clock 9 o'clockನಿಂದ 12 o'clockಗೆ ತರಬೇತಿಯನ್ನು ನೀಡ್ತಾಯಿದ್ರು. ಆನಂತರ ರಾತ್ರಿ ಇದು ಆನ್ಲೈನ್ ಕ್ಲಾಸ್ ಸಹ ಮಾಡ್ತಾಯಿದ್ರು ನಮಗೆ 8ರಿಂದ 9 ಗಂಟೆ ತನಕ. ಈಗ ನಿಮಗೆ ವಿದ್ಯಾಮಾತದ ಮೂಲಕ ತರಬೇತಿ ಫ್ರೀಯಾಗಿ ಸಿಕ್ಕಿದೆ ಅನ್ನುವಂಥದ್ದು. ಸೊ ಈಗ ನಿಮಗೆ ಈ ಆರ್ಮಿಗೆ ಸೇರಬೇಕು ಅನ್ನುವಂಥ ಒಂದು ಆಸೆ ಯಾವಾಗಿಂದ ಬಂತು, ಯಾಕೆ ಅಂತ? ನಂದು ಚಿಕ್ಕದಿಂದಲೇ ಡ್ರೀಮ್, ಒಂದು 3rd ಕ್ಲಾಸಿನಿಂದ 3ನೇ ಕ್ಲಾಸಿನಿಂದಲೇ ಡ್ರೀಮ್ ಇತ್ತು ಆರ್ಮಿಗೆ ಸೆಲೆಕ್ಷನ್ ಆಗಬೇಕು, ಡಿಫೆನ್ಸ್ ಆಸ್ಪೈರೆಂಟ್ ಆಗಬೇಕು ಅಂತ. ಹಾಗೆ ಅದನ್ನು ನಾನು ಫುಲ್ಫಿಲ್ ಮಾಡಲಿಕ್ಕೋಸ್ಕರ ವಿದ್ಯಾಮಾತೆಗೆ ಬಂದೆ. ಇಲ್ಲಿ ತರಬೇತಿ ಪಡೆದುಕೊಳ್ತಿದ್ದೆ. ಅಂದರೆ ಏನಾದರೂ ಪರ್ಟಿಕ್ಯುಲರ್ ಕಾರಣ ಉಂಟಾ ಆರ್ಮಿಗೆ ಸೇರಬೇಕು ಅಂತಂದರೆ? ನನಗೆ ಫಿಟ್ನೆಸ್ಗೆ ಸಂಬಂಧಪಟ್ಟಾಗ ಏನಾದರೂ ಡ್ರೀಮ್ ಇತ್ತಾ, ಹೀಗೆ? ಫಿಟ್ನೆಸ್ಗೆ ಸಂಬಂಧಪಟ್ಟಾಗೆ ಡ್ರೀಮ್ ಇತ್ತು, ದೇಶ ಸೇವೆ ಮಾಡಬೇಕು ಅಂತ ಆಸೆ ಇತ್ತು. ಆದ ಕಾರಣಕ್ಕೆ ನಾನು ಇದಕ್ಕೆ ಟ್ರೈ ಮಾಡ್ತಿದ್ದೆ. ಪಿ ಯು ಸಿ ಮುಗಿದ ನಂತರ ನಾನು ಪ್ರಿಪರೇಷನ್ಗೆ ಕೂತದ್ದು. ಹೀಗೆ ಇಲ್ಲಿ ತರಬೇತಿ ಪಡ್ತಾ ಕಲಿತಾ ಇದ್ದೆ. ಈಗ ಟ್ರೈನಿಂಗ್ ಎಲ್ಲಿ ನಿಮಗೆ? ಈಗ ಎಲ್ಲಿಗೆ ಹೋಗ್ತಾ ಇದ್ದೀರಿ? ನಾನು ಬೆಳಗಾವಿಗೆ ಹೋಗ್ತಿದ್ದೇನೆ ಇದೇ 29 ತಾರೀಕಿಗೆ. ಹಾಗೆ ಸಾಂಬ್ರಾ ಅಂತ ಪ್ಲೇಸ್ ಬೆಳಗಾವಿಯಲ್ಲಿ. ಹಾಂ. ಈಗ ರಿಟರ್ನ್ ಟೆಸ್ಟ್ ಎಲ್ಲ ಹೇಗಿತ್ತು, ಅದರ ಎಕ್ಸ್ಪೀರಿಯನ್ಸ್, ಆಮೇಲೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಎಲ್ಲ ಎಲ್ಲಿ ಆಯಿತು, ಹೇಗೆ ಆಯಿತು, ನಿಮ್ಮ ಒಂದು ಪ್ರಿಪರೇಷನ್ ಮತ್ತು ಎಕ್ಸಾಮಿನ ಬಗ್ಗೆ ಸ್ವಲ್ಪ ಹೇಳೋದು? ಆಗಸ್ಟಲ್ಲಿ ಇದು ಓಪನ್ ರ್ಯಾಲಿ ಕರೆದಿದ್ದರು ತಾಮ್ರಾನಲ್ಲಿ, ಚೆನ್ನೈಯಲ್ಲಿ. ಆಗಸ್ಟ್ ಲಾಸ್ಟ್ ಡೇ. ಆನಂತರ ಫಸ್ಟ್ ರ್ಯಾಲಿ ಆಗ್ತದೆ, ಫಿಸಿಕಲ್ ಟೆಸ್ಟ್ ಇರ್ತದೆ. ಅದ ನಂತರ ಅವರದ್ದು ಸಿಟ್ಟಪ್ ಪುಷಪ್ಸ್ ಎಲ್ಲ ಇರ್ತದೆ. ಆನಂತರ ಎಕ್ಸಾಮ್ ಕೂತ್ಕೊಳ್ಳಿಕ್ಕೆ ಇರ್ತದೆ. ಅವತ್ತು ಎಕ್ಸಾಮ್ ಮುಗಿದ ನಂತರ ರಿಸಲ್ಟ್ ಬಂದು ನಾಳೆ ಕರೀತಾರೆ. ನಾಳೆಗೆ ನೆಕ್ಸ್ಟ್ ಡೇ ಕರೀತಾರೆ. ನೆಕ್ಸ್ಟ್ ಡೇ ಇದಿತ್ತು, ಇನ್ನೊಮ್ಮೆ ಎಕ್ಸಾಮ್ ನಡೆಸ್ತಾರೆ. ಆ ಎಕ್ಸಾಮಲ್ಲಿ ಪಾಸಾಗಿ ಇಂಟರ್ವ್ಯೂ ಮುಗಿದ ನಂತರ ಮೆಡಿಕಲ್ ಕರೀತಾರೆ. ಮುಗಿಸಿದ್ದೇನೆ. ಮೆಡಿಕಲ್ 13ನೇ ತಾರೀಕಿಗೆ ಆಯಿತು.
ಅಂದರೆ ಇದಕ್ಕೆಲ್ಲ ಎಷ್ಟು ಟೈಮ್ ಆಗುತ್ತೆ? ಈಗ ಅವರು ರ್ಯಾಲಿಗೆ ಕರೆದು ಆಮೇಲೆ ಎಕ್ಸಾಮ್ಸ್ ಆಗಿ ಮೆಡಿಕಲ್ ಫಿಟ್ನೆಸ್ ಇದೆಲ್ಲ ಆಗುವುದು ಅಂದಾಜು ಎಷ್ಟು ಟೈಮ್ ಆಗುತ್ತೆ? ಇದೆಲ್ಲ ಆಗುವಾಗ ಒಂದು ತಿಂಗಳು ಬೇಕಾಗುತ್ತೆ ಅವರದ್ದು ಪ್ರೊಸೆಸ್. ಸೊ ಈಗ ನೀವು ಎಕ್ಸಾಮ್ ಎಷ್ಟು ಸಲ ಬರ್ತಿದ್ದೀರಿ? ಒಂದೇ ಟ್ರೈಯಲ್ಲಿ ಇಷ್ಟೆಲ್ಲ ಆಗಿರುವಂಥದ್ದು ಅಥವಾ ಪದೇ ಪದೇ ಟ್ರೈ? ಇದು ನನ್ನದು ಫಸ್ಟ್ನೇ ಅಟೆಂಪ್ಟಿಗೆ ಪಾಸ್ ಆಗಿದೆ ದೇವರದ ಮಾಲಿಂಗೇಶ್ವರದ ಅದ್ರ ಬಗ್ಗೆ ಖುಷಿ ಇದೆ. ಅದರ ಬಗ್ಗೆ ಖುಷಿ ಇದೆ. ಎಷ್ಟು ಜನ ಇದ್ರು ನೀವು ಹೋದ ರ್ಯಾಲಿಯಲ್ಲಿ? ನಾನು ಹೋದಾಗ 7 ಜನ ನಾವು ಇಲ್ಲಿಂದ ಹೋಗಿದ್ದೇವೆ ಫ್ರೆಂಡ್ಸ್ ಅವರೊಟ್ಟಿಗೆ. 7ರಲ್ಲಿ ನಾನು ಒಬ್ಬನೇ ಪಾಸ್ ಆದದ್ದು. ಟೋಟಲ್ ರ್ಯಾಲಿಯಲ್ಲಿ ಎಷ್ಟು ಜನ ಇದ್ರು? ಟೋಟಲ್ ರ್ಯಾಲಿಯಲ್ಲಿ ಒಂದು 20,000 ಜನ ಬಂದಿದ್ದರು. 20,000ರಲ್ಲಿ ನನ್ನದು 12,000 ರೋಲ್ ನಂಬರ್. ಹಾಗೆ ಸೊ ಈಗ ಈ ಬ್ಯಾಚಲ್ಲಿ ಈಗ ಈ ಭಾಗದಿಂದ ಎಷ್ಟು ಜನ ಆಯ್ಕೆ ಆಗಿದ್ದಾರೆ? ಈ ಭಾಗದಿಂದ ನಾನೊಬ್ಬನೇ ಗ್ರೂಪ್ ವೈ. ಬೇರೆ ಕರ್ನಾಟಕದಿಂದ 88 ಜನ ಸೆಲೆಕ್ಟ್ ಆಗಿದ್ದಾರೆ. ಹಾಗೆ 88 ಜನ ಸೆಲೆಕ್ಟ್ ಆಗಿದ್ದಾರೆ. ಎಲ್ಲರಿಗೂ ಒಟ್ಟಿಗೆ ಟ್ರೈನಿಂಗ್ ಹೋಗ್ತಾ ಇದ್ದಾರೆ? ಎಲ್ಲರಿಗೂ ಒಟ್ಟಿಗೆ ಟ್ರೈನಿಂಗ್. ಈಗ ಡಿಪ್ಲೊಮಾ ಮಾಡ್ತಾ ಇದ್ರಿ, ಅದರ ಮಧ್ಯೆ ಈಗ ಇದಕ್ಕೆ ಹೋದ್ರಿ. ಸೊ ಈಗ ಇನ್ನು ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಏನು ಹೇಗೆ? ಸ್ಟಡೀಸಿಗೆ ಸಹ ಕಷ್ಟ ಆಗ್ತಿತ್ತು ನನಗೆ. ಎರಡು ದೋಣಿಗೆ ಕಾಲಿಡುವಾಗ. ಹಾಗೆ ನಾನು ಅದನ್ನು ಸರಿಪಡಿಸ್ತಾ ಈಚೆ ಇದರಲ್ಲಿಯೂ ಡಿಪ್ಲೊಮಾದಲ್ಲಿಯೂ ಮಾರ್ಕ್ ಈಚೆ ಇದಕ್ಕೆ ಫೋಕಸ್ ಮಾಡ್ತಿದ್ದೆ. ಹಾಗೆ ರಾತ್ರಿ ಒಂದು ಸ್ವಲ್ಪ ಅವರ್ ನಾನು ಇದಕ್ಕೆ ಜನರಲ್ ನಾಲೆಜ್ ಆಗಲಿ ಕರೆಂಟ್ ಅಫೇರ್ಸ್ ಆಗಲಿ ಇದಕ್ಕೆ ಕೊಡ್ತಿದ್ದೆ. ಸ್ವಲ್ಪ ಹೊತ್ತು ಒಂದೂವರೆ ಗಂಟೆ ಅಷ್ಟು ಕೊಡ್ತಿದ್ದೆ. ಮತ್ತು ಈ ಕಡೆ ಅಸೈನ್ಮೆಂಟ್ಸ್ ಇದೆ ಎಲ್ಲ ಇತ್ತು, ಕಾಲೇಜ್ ಆ್ಯಕ್ಟಿವಿಟಿ, ಅದನ್ನು ಕಂಪ್ಲೀಟ್ ಮಾಡ್ತಿದ್ದೆ. ಸೊ ಈಗ ನಿಮ್ಮ ವಿದ್ಯಾಮಾತಾ ಟ್ರೈನಿಂಗಲ್ಲಿ ಹೇಳಿದ್ರಿ ನೈಟಿಗೆ ಸಂಡೇ ಬರ್ತಾ ಇದೆ ಅಂತ. ಸೊ ಇಲ್ಲಿನ ರೂಟೀನ್ ಹೇಗಿತ್ತು? ಎಷ್ಟು ಗಂಟೆಗೆ ಬರ್ತಾ ಇದ್ರಿ? ಏನೆಲ್ಲ ಇರ್ತಿದ್ರಿ ಇಲ್ಲಿ? ಇಲ್ಲಿನ ರೂಟೀನ್ ಅಂದರೆ ನಾನು 8 ಗಂಟೆಗೆ ಗ್ರೌಂಡಿಗೆ ಬರ್ತಿದ್ದೆ, ಶಾರ್ಪ್ 8 ಗಂಟೆಗೆ. 8 ಗಂಟೆಯಿಂದ ಒಂದು 12 ಗಂಟೆವರೆಗೆ ಅವರ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ತಾರೆ, ರನ್ನಿಂಗ್ ಮಾಡಿಸ್ತಾರೆ, ಎಲ್ಲ ವರ್ಕೌಟ್ಸ್ ಇರುತ್ತೆ. ಹಾಗೆ 9 ಗಂಟೆ ಆಗುವಾಗ ರನ್ನಿಂಗ್ ಮುಗಿಸಿ ಎಲ್ಲ ಸ್ಟ್ರೆಚಿಂಗ್ ಆಗಿ ಆನಂತರ 12 ಗಂಟೆ ಮುಗಿದು ಕ್ಲಾಸಿಗೆ ಬರ್ತಿದ್ವಿ. ಇಲ್ಲಿ 1 ಗಂಟೆ ಕ್ಲಾಸ್ ಮಾಡ್ತಾರೆ, 12ರಿಂದ 1 ಗಂಟೆ. 1 ಗಂಟೆಗೆ ಫಿನಿಶ್ ಆಗ್ತಿತ್ತು. ಅಷ್ಟು. ಆಮೇಲೆ ಇದಕ್ಕೆ ಈಗ ಎಕ್ಸಾಮ್ಗಳಿಗೆಲ್ಲ ಹೇಗೆ? ಎಕ್ಸಾಮಿಗೆ ಇವರು ಆನ್ಲೈನ್ ಕ್ಲಾಸ್ ಮಾಡ್ತಿದ್ದು. 3 ತಿಂಗಳು ಆನ್ಲೈನ್ ಕ್ಲಾಸ್ ಮಾಡಿದ್ದಾರೆ. ಅದು ಉಪಯೋಗಕ್ಕೆ ನನಗೆ ಬಂದಿತ್ತು. ಅದರ ಬುಕ್ಸ್ ಮತ್ತು ಮ್ಯಾಗ್ಝಿನ್ಸ್ ಎಲ್ಲ ಓದಿ ಉಪಯೋಗ ಬಂದಿತ್ತು. ಅದರ ಮೂಲಕ ಪ್ರಿಪೇರ್ ಆಗಿ. ಎಸ್ ಸರ್. ಈಗ ಅಗ್ನಿವೀರ ಅನ್ನುವಂಥದ್ದು ಕೇವಲ 4 ವರ್ಷ ಸೇವೆ ಸಲ್ಲಿಸುವಂಥ ಅವಕಾಶ ಇದೆ ಅನ್ನುವಂಥ ಒಂದು ಮಾತಿದೆ. ಸೊ ಅದು ನಿಮಗೆ ಹೇಗೆ ಅನಿಸ್ತಾ ಇದೆ? ಈಗ 4 ವರ್ಷದ ನಂತರ ಮತ್ತೆ ಏನು ಮಾಡುವುದು? ಈ ಬಗ್ಗೆ ಏನಾದರೂ ಪ್ಲ್ಯಾನ್ಸ್ ಇದೆಯಾ? ಅಗ್ನಿವೀರ ಹೇಳೋದು 4 ವರ್ಷ ಅಂತ ಅಲ್ಲ. ಅದ ನಂತರ ಪರ್ಫಾರ್ಮೆನ್ಸ್ ಟೆಸ್ಟ್ ಇರ್ತದೆ, ಅದು ಪರ್ಮನೆಂಟ್ ಮಾಡಿಸ್ತಾರೆ. ಹೇಗೆ ಅಂದರೆ ಪರ್ಫಾರ್ಮೆನ್ಸ್ ನೋಡ್ತಾರೆ, ನಮ್ಮದು ಪರ್ಫಾರ್ಮೆನ್ಸ್ ನೋಡಿ ಪರ್ಮನೆಂಟ್ ಮಾಡೋದಿಲ್ಲ ಅಂತ ನೋಡ್ತಾರೆ. ಉಳಿದ ರೆಸ್ಟನ್ನು ಇದು ಮಾಡ್ತಾರೆ, ರಿಟೈರ್ ಮಾಡ್ತಾರೆ. ಆನಂತರ ಏಮ್ ಪ್ಯಾರಾಕಮಾಂಡ್ ಆಗಬೇಕು ಅಂತ. ಆರ್ಮಿಗೆ ನನ್ನ ಡ್ರೀಮ್ ಇದ್ದದ್ದು ಆರ್ಮಿ ಹೋಗಿ ಪ್ಯಾರಾಕಮಾಂಡ್ ಆಗಬೇಕು ಅಂತ. ಈಗ ಏರ್ ಫೋರ್ಸ್ ಇರುತ್ತೆ ಅಂತ ಗರುಡ್ ಫೋರ್ಸ್ ಉಂಟು. ಗರುಡ್ ಫೋರ್ಸಿಗೆ ನಾನು ಈಗ ಇದಾಗಬೇಕು ಅಂತ ಟ್ರೈ ಮಾಡ್ತಾಯಿದ್ದೆ ಮುಂದಿನ ಇದಕ್ಕೆ. ಸೊ ಈಗ ಟ್ರೈನಿಂಗ್ ಹೇಗಿರುತ್ತೆ, ಯಾವ ಥರ ಇರುತ್ತೆ ಅನ್ನೋದ್ರ ಐಡಿಯಾ ಉಂಟು? ಈಗ ಟ್ರೈನಿಂಗ್ ಮಾರ್ನಿಂಗ್ 5 ಅವರ್ಸಿಂದ 22 ಅವರ್ಸ್ ತನಕ ಇರ್ತದೆ, ಅಂದರೆ 10 ಗಂಟೆಗೆ. ಮಾರ್ನಿಂಗ್ 5ಇಂದ ರೂಟೀನ್ ಇರ್ತದೆ ಅವರದ್ದು. ಹಾಗೆ ಅದರ ಹೇಗಿರ್ತದೆ ಹಾಗೆ ಮಾಡಿ. ಹೇಗಿದೆ. ಸೊ ಈಗ ಅಕಾಡೆಮಿಯ ಬಗ್ಗೆ, ವಿದ್ಯಾಮಾತಾದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ವಿದ್ಯಾಮಾತಾ ಒಂದು ಒಳ್ಳೆ ಸಂಸ್ಥೆ. ನಮಗೆ ತುಂಬ ಡಿಸಿಪ್ಲಿನ್, ಶಿಸ್ತನ್ನು ಕಲಿಸ್ತಾರೆ. ಇಲ್ಲಿಂದ ನಡೆದುಕೊಂಡು ಬರೋಕ್ಕಿಂತ ಅಲ್ಲಿಂದ ಚಪ್ಪಲಿ ಇಡುವ ತನಕ ಸಹ ಡಿಸಿಪ್ಲಿನ್ ಮುಖ್ಯವಾಗಿರುತ್ತದೆ. ಇಲ್ಲಿ ಬರುವ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲ ಸ್ಟಾಫ್ಸ್ ಆ್ಯಂಡ್ ಟೀಚರ್ಸ್ ಅವ್ರಿಗೆ ಒಳ್ಳೆ ಚೆಂದ ಕಲಿಸ್ತಾರೆ ಸಹ. ಪಾಠ ಅರ್ಥ ಸಾಗ್ತದೆ ಚೆಂದ. ಡಿಸ್ಕಷನ್ ಗ್ರೂಪ್ ಡಿಸ್ಕಷನ್ಸ್ ಇರ್ತದೆ. ಹಾಗೆ ಮತ್ತು ನಿಮ್ಗೆ ಈಗ ರ್ಯಾಲಿಗೆಲ್ಲ ಹೋಗುವಾಗ ಯಾವ ರೀತಿ ಅಸಿಸ್ಟ್ ಮಾಡ್ತಾರೆ? ರ್ಯಾಲಿಗೆಲ್ಲ ಹೋಗುವಾಗ ಇವರು ಎಲ್ಲ ಹೆಲ್ಪ್ ಮಾಡ್ತಾರೆ ನಮಗೆ. ಹೇಗೆ ಅಲ್ಲಿ ರೂಮ್ ಬುಕ್ ಮಾಡಬೇಕು ಅಂದರೆ ಏನಾದರೂ ಸೌಕರ್ಯವಿದ್ದರೆ ಕಾಲ್ ಮಾಡಿ ನಾವು ಇಲ್ಲಿ ಇದು ಮಾಡ್ತೇನೆ, ತಿಳಿಸ್ತೇವೆ ವಿದ್ಯಾಮಾತಾ ಸರ್ಗೆ. ಹಾಗೆ ಅವ್ರು ನಮಗೆ ಗೈಡ್ ಮಾಡ್ತೇವೆ. ಸೊ ಈಗ ಮುಂದಿನ ನಿಮ್ಮ ಡ್ರೀಮ್ ಏನು? ಈಗ ಸದ್ಯಕ್ಕೆ ಈಗ ಜಾಯ್ನ್ ಆಗಿದ್ದೀರಿ ಆರ್ಮಿ ಏರ್ಫೋರ್ಸ್ಗೆ, ಅಂದರೆ ಅಗ್ನಿವೀರ ಏರ್ಫೋರ್ಸ್ಗೆ ಜಾಯ್ನ್ ಆಗಿದ್ದೀರಿ. ಸೊ ಮುಂದಕ್ಕೆ ನಿಮ್ಮ ಲೈಫಲ್ಲಿ ಏನು ಏಮ್ ಇದೆ ಅಂತ? ಲೈಫಲ್ಲಿ ನನಗೆ ಕಮಾಂಡೋ ಆಗಬೇಕು ಅನ್ನೋ ಆಸೆ ಇರೋದು. ಅದಕ್ಕೆ ನಾನು ಟ್ರೈ ಮಾಡಿಸ್ತೇನೆ, ನನ್ನ 100% ಕೊಡ್ತೇನೆ. ಸೊ ಈಗ ನಿಮ್ಮ ಹಾಗೆ ತುಂಬ ಜನ ಇದ್ದಾರೆ ಈಗ ಅಗ್ನಿವೀರಿಗೆ ಸೆಲೆಕ್ಟ್ ಆಗಬೇಕು ಅಂತ ಟ್ರೈ ಮಾಡ್ತಾ ಇರುವಂಥವ್ರು. ಸೊ ಅವರಿಗೆ ಏನು ಹೇಳ್ತೀರಿ? ಏನಾದರೂ ನಿಮ್ಮ ಒಂದು ಸಜೆಷನ್ ಇದೆಯಾ? ಹೀಗೆ ಮಾಡಿ, ಈ ಥರ ಮಾಡಿ, ಹೀಗಾದರೆ ಸಕ್ಸಸ್ ಆಗುತ್ತೆ ಅಂತ? ಅಗ್ನಿವೀರ ಅವರ ಟ್ರೈ ಮಾಡುವವರಿಗೆ ಇಂದನಿಗೆ ಡಿಸಿಪ್ಲಿನ್ ಅಷ್ಟು ಮುಖ್ಯ, ಭಾಳ ಮುಖ್ಯ. ಡೆಡಿಕೇಶನ್ ಮತ್ತು ಕನ್ಸಿಸ್ಟೆನ್ಸಿ ಭಾಳ ಮುಖ್ಯ ಆಗಿರ್ತದೆ. ಡೈಲಿ ಬೆಳಿಗ್ಗೆ ಎದ್ದು ಓದೋದಾಗೋದು, ಹಾಗೆ ರನ್ನಿಂಗ್ ಆಗಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು, ಇದು ತುಂಬ ಮುಖ್ಯ. ಡೈಲಿ ಸ್ವಲ್ಪ ಅಂದರೆ ಒಂದು 40% ಡೈಲಿ ಕೊಡ್ತಾ ಬಂದರೆ 100% ಲಾಸ್ಟಿಗೆ ಹಾಗೆ ಆಗುತ್ತೆ.
ಹಾಗೆ ಡೈಲಿ ಬೆಳಿಗ್ಗೆ ಎದ್ದು ಓಡ್ತಾ ಇದ್ದೆ, ಓಡಬೇಕು. ಗಂಟೆ 7 ಆಗುವಾಗ ನಮ್ಮ ಮನೆಗೆ ಬರ್ತಿದ್ದೆ. ಹಾಗೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಓಡ್ತಾ ಇದ್ದೆ. ಈಗ ಫಿಸಿಕಲ್ ಫಿಟ್ನೆಸ್ ಕೂಡ ತುಂಬ ಮುಖ್ಯ ಆಗುತ್ತೆ. ಫಿಸಿಕಲ್ ಫಿಟ್ನೆಸ್ ಕೂಡ ತುಂಬ ಮುಖ್ಯ. ಅದಕ್ಕೆ ಅದಕ್ಕೆ ತುಂಬ ನಾನು ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಫಿಸಿಕಲ್ ಆಗಿರಬೇಕು. ಆನಂತರ ನಾನು ಎಕ್ಸಾಮಿಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್. ನನಗೆ ಫಿಸಿಕಲ್ ಅಂದರೆ ನಾನು ಎಕ್ಸಲೆಂಟ್ ಹೊಡಿಬೇಕು ಅಂತ ಆಸೆ ಇತ್ತು ಎಲ್ಲ. ಹಾಗೆ ಎಕ್ಸಾಮಲ್ಲಿ ಸ್ವಲ್ಪ ಒಳ್ಳೆ ಮಾರ್ಕ್ಸ್ ಬಂದರೆ ಸಾಕಿದ್ದು. ಈಗ ನಿಮ್ಮ ಪೇರೆಂಟ್ಸ್ ಏನು ಹೇಳಿದರು? ಪೇರೆಂಟ್ಸಿಗೆ ಈಗ ನಿಮ್ಮ ಬಗ್ಗೆ ಏನು ಕನಸಿತ್ತು? ಸೊ ಅವರ ಬಗ್ಗೆ ಪೇರೆಂಟ್ಸ್ಗೆ ಸಹ ನಂಬಿಕೆ ಇತ್ತು ನನ್ನ ಬಗ್ಗೆ, ನಾನು ಮಾಡ್ತೇನೆ ಅಂತ. ಅವರ ಮುಖದಲ್ಲಿ ಸಹ ಖುಷಿ ನೋಡುವಾಗ ತುಂಬ ಖುಷಿ ಆಯಿತು ನನಗೆ. ಹಾಗೆ ಈಗ ಫ್ರೆಂಡ್ಸ್ ಫ್ಯಾಮಿಲಿ ಅವರು? ಫ್ರೆಂಡ್ಸ್ ಅವರಿಗೆ ಸಹ ಖುಷಿ ಆಯಿತು. ಹಾಗೆ ಎಲ್ರಿಗೂ ಖುಷಿ ಆಯಿತು. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇವೆ. ಸೊ ನಮ್ಮ ಊರಿನಿಂದ ಹೋಗ್ತಾ ಇರುವಂಥ ಮತ್ತೊಬ್ಬ ಅಗ್ನಿವೀರ. ಸೊ ನಿಮ್ಮ ಒಂದು ಭವಿಷ್ಯ ಕೂಡ ಉಜ್ವಲ ಆಗಿರಲಿ ಅನ್ನುವಂಥದ್ದು ನಮ್ಮ ಹಾರೈಕೆ. ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಈಗ ನಮ್ಮ ಜೊತೆಗೆ ಕೀರ್ತನ್ KP ಅವರ ತಂದೆ ಪದ್ಮಯ್ಯ ಗೌಡ ಅವರಿದ್ದಾರೆ, ಹಿರೇಬಂಡಾಡಿಯವರು. ಸೊ ಈ ಒಂದು ಮಗನ ಸಾಧನೆಯ ಬಗ್ಗೆ ಎಷ್ಟು ಖುಷಿ ಇದೆ ಅಥವಾ ಮಗನ ಬಗ್ಗೆ ಅವರಿಗಿರುವಂತಹ ಕನಸುಗಳೇನು ಕೇಳೋಣ. ನಮಸ್ತೆ. ನಮಸ್ತೆ. ಹೇಗೆ ಅನಿಸ್ತಾ ಇದೆ ಈಗ? ನನಗೆ ಬಹಳ ಖುಷಿಯಾಗಿ ಕಲ್ತದೆ. ಅಂದರೆ ಈ ಹುದ್ದೆಗೆ ನಾನು ಟ್ರೈ ಮಾಡಿದ್ದೆ ಒಂದು ಟೈಮಲ್ಲಿ. ಅದು ಲಾಸ್ಟ್ ಆಗುವಾಗ ಏಜ್ ವಾರ ಆಯಿತು, ಹಾಗೆ ಅದನ್ನು ಕಲ್ಕೊಂಡೆ. ಅಂಥ ಭಾಗ್ಯ ನನ್ನ ಮಗನಿಗೆ ಸಿಕ್ಕಿದ ಬಹಳ ಖುಷಿ ಆಗ್ತದೆ. ನೀವು ಕೂಡ ಸೈನ್ಯಕ್ಕೆ ಹೋಗ್ಬೇಕಂತ ಆಸೆ? ಹೌದು, ಆರ್ಮಿ ಸೆಲೆಕ್ಷನ್ ಆಗಿದ್ದೆ. ಒಂದು ಸಣ್ಣ ವಿಷಯದಲ್ಲಿ ರಿಟರ್ನ್ ಟೆಸ್ಟಿಗೆ ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕಿತ್ತು. ಅಲ್ಲಿ ರಿಟರ್ನ್ ಟೆಸ್ಟ್ ಮೆಡಿಕಲ್ ಪಾಸ್ ಆಯಿತು. ಆಮೇಲೆ 1 ವಾರ ಆಗ ಏಜ್ ಬಾರ್ ಆಯಿತು, ಹಾಗೆ ಅದನ್ನು ಕಲ್ಕೊಂಡೆ. ಹೌದು, ಅದನ್ನು ನನ್ನ ಮಗ ಸಕ್ಸಸ್ ಮಾಡಿದ್ದಾನೆ. ಬಹಳ ಖುಷಿ ಆಗ್ತದೆ. ನೀವು ಕಂಡ ಕನಸು ಈಗ ನಿಮ್ಮ ಮಗನ ಮೂಲಕ ನನಸಾಗಿದೆ. ಅದು ಖುಷಿ. ಹೌದು, ಖುಷಿ ವಿಷಯ. ಸೊ ಈಗ ಇವರಿಗೆ ಸಣ್ಣದರಿಂದಲೇ ಆರ್ಮಿ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ, ನೀವೇನಾದರೂ ಈಗ ನಿಮ್ಮ ಆಸೆಯನ್ನು ಮಗನಿಗೆ ಹೇಳ್ತಾ ಬಂದಿದ್ರೆ ಹೇಗೆ ಅಂತ? ನಾನು ಆ ಲೈನ್ ಹೇಳಿಕೊಂಡು ಬರಲಿಲ್ಲ. ಒಂದು 4 ವರ್ಷದಿಂದ ಅಯೋಧ್ಯೆಗೆ ಹೋಗಿದ್ದ. ಅಲ್ಲಿ ಯೋಧರೆಲ್ಲ ಡ್ಯೂಟಿ ಮಾಡೋದನ್ನು ಕಂಡು ಅವನಿಗೆ ಬಹಳ ಖುಷಿ ಆಯಿತು. ಆಮೇಲೆ ಪುಲ್ವಾಮಾದ ಸಹ ಹಾಡಿನ ಕಿವಿಗೆ ರಾಗಿ ಹಾಕಿದಾಗೆ ಅದು ಸಹ ಅವನಿಗೆ ತಲೆಗೆ ಹಿಡಿದಿತ್ತು. ಆಮೇಲೆ ನನ್ನಲ್ಲಿ ಬಂದೊಂದು ವಿಷಯ ಹೇಳಿದ, ಅಪ್ಪ ನಾನು ಒಂದು ಉದ್ಯೋಗಕ್ಕೆ ಇಳಿತೇನೆ, ಅದಕ್ಕೆ ನೀವು ಆಗುವುದಂತ ಹೇಳುವುದು ಬೇಡ, ಅದು ಆಗಲಿಲ್ಲಾದರೆ ಮನೆಯಲ್ಲಿ ಕೃಷಿ ಮಾಡಿಕೊಂಡಿರ್ತೇನೆ ಅಂತ ಹೇಳಿದ, ಬೇರೆ ಯಾವುದಕ್ಕೂ ಹೋಗೋದಿಲ್ಲ ಅಂತ ಹಾಗೆ ಹೇಳಿದ. ಆಯ್ತು ಅಂತ ಓಕೆ ಅಂತ ಹೇಳಿದೆ. ಆಮೇಲೆ ಅವನಿಗೆ ಎಂತ ಬೇಕೋ ಅದನ್ನೆಲ್ಲ ಸೌಕರ್ಯ ಎಲ್ಲ ಮಾಡಿಕೊಟ್ಟೆ, ಶೂ ಅದು ಇದೆಲ್ಲ. ಹಾಗೆ ಸೊ ಅಂದರೆ ಮಗನ ಆಸೆಗೆ ನೀವು ಫುಲ್ ಸಪೋರ್ಟ್ ಕೊಟ್ಟಿದ್ದೇನೆ. ಹೌದು. ಎಷ್ಟು ಜನ ನಮಗೆ 3 ಜನ. ದೊಡ್ಡವಳು ಪ್ರತೀಕ್ಷ ಅಂತ, ಅವಳು ಡಿಗ್ರಿ ಆಗಿ CMA ಕೋರ್ಸ್ ಮಾಡ್ತಿದ್ದಾಳೆ. ಇವಾಗ ಮಿಡ್ಲಿನ 2ನೇ, ಸೆಕೆಂಡ್ ರಾಮಕುಂಜ ಸ್ಕೂಲ್ಗೆ ಹೋಗ್ತಿದ್ದಾನೆ, ಫಸ್ಟ್ ಇಯರ್ BC. ಈಗ ಮನೆಯ ದೊಡ್ಡ ಮಗನನ್ನು ಈಗ ನೀವು ಸೈನ್ಯಕ್ಕೆ ಕಳಿಸ್ತೀರಿ. ಹೌದು. ಸೊ ಈಗ ನಿಮಗೆ ಬೇರೆ ಏನು ಕನಸಿತ್ತು? ಅಂದರೆ ಈಗ ಅವರು ಹೇಳಿದರು ನನಗೆ ಹೀಗೆ ಹೋಗಬೇಕು, ನೀವು ಸಪೋರ್ಟ್ ಮಾಡಬೇಕು ಅಂತ. ಅದನ್ನು ಬಿಟ್ಟು ನಿಮಗೆ ಮಗನ ಬಗ್ಗೆ ಇದ್ದ ಕನಸು ಏನು? ನನಗೆ ಮಗನ ಬಗ್ಗೆ ಕನಸು ಏನೂ ಇರಲಿಲ್ಲ. ಅಂದರೆ ಅವನಿಗೆ ಸೈನ್ಯಕ್ಕೆ ನನ್ನ ರಕ್ತದಲ್ಲಿ ಅದು ಇದ್ದದ್ದು, ಆರ್ಮಿಗೆ ಹಾಗೆ ಹೋಗ್ಬೇಕಂತ. ನಂದನ್ನು ಕಲ್ಕೊಂಡೆ. ಹಾಗಾದರೆ ನನ್ನ ಮಗ ಇದಕ್ಕೆ ಬೇಕಾಗಿ ಇದ್ದಾನಂತ ಅವನಿಗೆ ಸಪೋರ್ಟ್ ಹೇಗೆ ಬೇಕು ಹಾಗೆ ಕಲ್ಕೊಂಡು. ಹೌದು. ಈಗ ವಿದ್ಯಾಮಾತದಲ್ಲಿ ಅವರಿಗೆ ಫ್ರೀಯಾಗಿ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದಾರೆ. ಸೊ ಏನು ಹೇಳ್ತೀರಿ? ನನಗೆ ಅಂದರೆ ಶಾಲೆಗೆ ಅಂದರೆ LKG UKG ಸ್ಕೂಲ್ ಕೊಡ್ತಿದ್ದದು. ಇವನಿಗೆ ಸ್ಕೂಲೇ ಅಂದರೆ LKG UKG ಹಾಗೆ ಇದು ವಿದ್ಯಾಮಾತ ಅಕಾಡೆಮಿಯೇ ಅವನಿಗೆ ಭವಿಷ್ಯ ರೂಪಿಸಿದೆ. ಸ್ಕೂಲ್ನಲ್ಲಿ ಅಂದರೆ ಅದು ವಿದ್ಯಾಭ್ಯಾಸ ಹೇಳಿಕೊಡ್ತಾರೆ, ಉದ್ಯೋಗದ ಬಗ್ಗೆ ಹೇಳಿಕೊಡೋದಿಲ್ಲ. ಉದ್ಯೋಗ ಬಗ್ಗೆ ಹೇಳಿಕೊಡೋದಂದರೆ ಇದು ವಿದ್ಯಾಮಾತ ಸ್ಕೂಲು. ಹೌದು, ಇದನ್ನು ಹೆಲ್ಪ್ ಆಗಿದೆ. ಮತ್ತು ನಮ್ಮ ಇಲ್ಲಿ ಹತ್ತಿರದಲ್ಲಿ ನಮ್ಮ ತರವಾಡು ಮನೆ ಕರ್ಕೊಂಜ ಬಾರಿಕೆ ಅಂತ, ಹಾಗೆ ದೇವರ ಸಹಾಯ ಮತ್ತು ಮಾಲಿಂಗೇಶ್ವರನ ಸಹಾಯದಿಂದ ನನ್ನ ಉದ್ಯೋಗ ಈಗ, ನನ್ನ ಮಗ ಈಗ ಉನ್ನತ ಸ್ಥಾನಕ್ಕೆ ಬಿಟ್ಟಿದ್ದಾನೆ. ಭಾಳ ಖುಷಿ ಆಗ್ತದೆ. ಈಗ ಮಗನಿಗೆ ನೀವೊಂದು ಹೇಳೋದಕ್ಕೆ ಇಷ್ಟಪಟ್ಟರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾನು ಇನ್ನೂ ಅವನು ಉತ್ತರೋತ್ತರಾಗಿ ಉನ್ನತ ಸ್ಥಾನಕ್ಕೆ ಏರಲಿ ಅಂತ ಆಶಿಸ್ತೇನೆ. ಹೌದು, ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ. ನನ್ನ ಮಗನಿಗೆ ಈ ವಿದ್ಯಾಮಾತದಲ್ಲಿ ಒಂದು ಉದ್ಯೋಗ ದೊರಕಿಸಿಕೊಟ್ಟಂತಹ ಭಾಗ್ಯಶ್ರೀ ಅವರ ಸಂಸ್ಥೆಗೆ ನಾನೊಂದು ಸಣ್ಣ ಕಿರುಕಾಣಿಕೆಯಾಗಿ ಅಮೌಂಟನ್ನು ಸ್ವಲ್ಪ ಅವನ ಮುಖಾಂತರ ಸಹಾಯಸ್ತ ಮಾಡ್ತೇನೆ ಅಂತ ಹೇಳ್ತೇನೆ. ಅದು ನೆಕ್ಸ್ಟಿನ ಮಕ್ಕಳಿಗೆ ಫ್ಯೂಚರಿಗೆ ಅವರಿಗೆ ಒಂದು ಪ್ರಯೋಜನ ಆಗಲಿಕ್ಕೆ ಬೇಕಾಗಿ ಫ್ರೀ ಕೊಟ್ಟಾಗದಕ್ಕೆ ಜಾಬ್ ಆದದಕ್ಕೆ ಇಂಟ್ರೆಸ್ಟ್ನಲ್ಲಿ ಕೊಡೋದು ಭಕ್ತಿಪೂರ್ವಕವಾಗಿ ನಮ್ಮ ಕಡೆಯಿಂದ. ಥ್ಯಾಂಕ್ ಯು.
ಎಸ್ ಕೀರ್ತನ್ನ ಈ ಒಂದು ಸಕ್ಸಸ್ನ ರೂವಾರಿ ವಿದ್ಯಾಮಾತಾ ಅಕಾಡೆಮಿಯ ಮೂಲಕ ತರಬೇತಿಯನ್ನು ಕೊಟ್ಟಿರುವಂಥದ್ದು ಈಗಾಗಲೇ ಕೀರ್ತನ್ ಕೂಡ ಹೇಳಿದ್ದಾರೆ. ಸೊ ಫ್ರೀಯಾಗಿ ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ಅದರ ಪರಿಣಾಮವಾಗಿ ಈ ಒಂದು ಅಗ್ನಿಪಥ ಪರೀಕ್ಷೆಯನ್ನು ಪಾಸಾಗಿ ಈಗ ಅಗ್ನಿವೀರನಾಗಿ ಆಯ್ಕೆಯಾಗಿರುವಂಥದ್ದು. ಸೊ ಈಗ ಈ ಒಂದು ತರಬೇತಿಯ ಬಗ್ಗೆ ಅಥವಾ ಈ ಒಂದು ವಿದ್ಯಾರ್ಥಿಯ ಸಾಧನೆಯ ಬಗ್ಗೆ ಅಕಾಡೆಮಿಯ ಸಂಸ್ಥಾಪಕರಾಗಿರುವಂತಹ ಭಾಗೇಶ್ ರೈ ಅವರಿಗೆ ಏನು ಅನ್ನಿಸ್ತಾ ಇದೆ, ಎಷ್ಟು ಖುಷಿ ಇದೆ ಕೇಳೋಣ. ನಮಸ್ತೆ. ನಮಸ್ತೆ. ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ಹೇಗೆ ಅನಿಸ್ತಾ ಇದೆ? ಒಬ್ಬೊಬ್ಬರಾಗಿ ವಿದ್ಯಾರ್ಥಿಗಳು ತಮ್ಮ ಕನಸನ್ನು ನನಸು ಮಾಡಿಕೊಳ್ತಾ ಇದ್ದಾರೆ, ಏನು ಹೇಳ್ತೀರಿ? ನಾರ್ಮಲ್ ಆಗಿ ನಮ್ಮ ವಿದ್ಯಾಮಾತಾ ಅಕಾಡೆಮಿಯಲ್ಲಿ ಎಲ್ಲ ಇಲಾಖೆಗಳಲ್ಲಿ ನೇಮಕಾತಿಯನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ ಕೂಡ ಸೇನೆಗೆ ಆಯ್ಕೆ ಆದಂಥ ಸಂದರ್ಭದಲ್ಲಿ ಆಗುವಂಥ ಒಂದು ಖುಷಿಯೇ ಬೇರೆ. ಅದರಲ್ಲಿ ಕೂಡ ಈ ಸರ್ತಿ ಇನ್ನೂ ಹೆಚ್ಚು ಕೀರ್ತನ್ ಬಗ್ಗೆ ಖುಷಿ ಪಡುವಂಥ ವಿಷಯ ಏನಂತ ಹೇಳಿದರೆ, ನಮ್ಮಲ್ಲಿ ಏರ್ಫೋರ್ಸಿಗೆ ವಾಯುಸೇನೆಗೆ ಇಷ್ಟ ತನಕ ಆಯ್ಕೆ ಆಗಿರಲಿಲ್ಲ. ನೌಕಾಸೇನೆಗೆ ಆಗಿದ್ದಾರೆ, ಈವನ್ ಮೆಡಿಕಲ್ ಕೋರ್ಗೆ ಆಗಿದ್ದಾರೆ, ನಾರ್ಮಲ್ ಆರ್ಮಿ ಆಗಿದ್ದಾರೆ, ಎಲ್ಲ ಕೋರ್ಗಳಲ್ಲಿ ಆಗಿದ್ದಾರೆ. ಬಟ್ ಇದೊಂದು ಆಗಿರ್ಲಿಲ್ಲ ಅನ್ನೋದೊಂದು ಕೊರಗಿತ್ತು. ಸೊ ಅವನು ಫಸ್ಟ್ ಆರ್ಮಿಗೆ ಸೆಲೆಕ್ಷನ್ ಆದ ಎಕ್ಸಾಮ್ನಲ್ಲಿ, ಮತ್ತೆ ಫಿಸಿಕಲ್ ಪೆಂಡಿಂಗ್ ಇದೆ. ಅದು ಅದರ ಮಿಡ್ಲಲ್ಲೇ ನಮಗೆ ಇದು ಈ ಒಂದು ಏರ್ಫೋರ್ಸ್ ಇದ್ದು ಒಂದು ಅವಕಾಶ ಅವನಿಗೆ ಬಂತು. ಅದರಲ್ಲಿ ಕೂಡ ಪಾಸಾಗಿ ಎಲ್ಲ ಹಂತಗಳನ್ನು ದಾಟಿ ಈಗ ವಾಯುಸೇನೆಗೆ ಆಯ್ಕೆ ಆಗಿರುವಂಥದ್ದು. ಆಬ್ವಿಯಸ್ಲಿ ಫಸ್ಟಾಗಿ ಪೋಷಕರು ಮತ್ತು ತರಬೇತುದಾರರು, ಶಿಕ್ಷಣ ಸಂಸ್ಥೆ ಏನಿರುತ್ತೆ ಅದು ತುಂಬ ಖುಷಿ ಪಡುವಂಥ ವಿಷಯ. ಯಾಕಂದ್ರೆ ಒಂದು ಸಾಮಾನ್ಯ ವರ್ಗದ ಹುಡುಗ ಬಂದಾಗ ಯಾರು ಜೊತೆಗೆ ಇರುವುದಿಲ್ಲ. ಈಗ ಅಭಿನಂದನೆಗಳು ಮತ್ತು ಸಪೋರ್ಟ್ ಅಂಥದ್ದೆಲ್ಲ ಬರ್ತದೆ ಯಾವಾಗ ಸಕ್ಸಸ್ ಆದ್ಮೇಲೆ. ಫಸ್ಟ್ ಬರುವಾಗ ಒಂದು ಸಾಮಾನ್ಯ ಹುಡುಗನಾಗಿ ಬರ್ತಾನೆ, ಪೋಷಕರು ಅವ್ರ ಮೇಲೆ ನಂಬಿಕೆ ಇಡ್ತಾರೆ, ಶಿಕ್ಷಣದ ಜೊತೆ ಏನಾದ್ರೂ ಮಕ್ಕಳು ಮಾಡಬೇಕು ಅಂತ ಹೇಳಿ ಬಯಸ್ತಾರೆ, ನಾವು ಕೂಡ ನಮ್ಮ ಎಫರ್ಟ್ ಅನ್ನ ಹಾಕ್ತೇವೆ. ಸೊ ಅದರಿಂದ ಪೋಷಕರು ಮತ್ತು ನಾವು ಅತ್ಯಂತ ಖುಷಿ ಪಡೋರು ಯಾವಾಗಲೂ. ಸೊ ಆದ್ದರಿಂದ ತುಂಬ ಖುಷಿಯಾಗಿದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಟ್ರೈನಿಂಗನ್ನು ಫ್ರೀ ಟ್ರೈನಿಂಗ್ ಅನ್ನುವಂಥದ್ದನ್ನು ಹೇಳಿದ್ರಿ. ಸೊ ಯಾವ ರೀತಿ ಟ್ರೈನ್ ಮಾಡಿದ್ರಿ, ಹೇಗಾಯಿತು? ಅಂದರೆ ಈಗ ನಾರ್ಮಲ್ ಆಗಿ ನಿಮ್ಮ ಫ್ರೀ ಟ್ರೈನಿಂಗ್ ಅನ್ನುವಂಥದ್ದು ಹೇಗೆ, ಯಾರಿಗೆ ಅಂತ? ಫಸ್ಟ್ ಆಫ್ ಆಲ್ ವಿದ್ಯಾಮಾತಾ ಅಕಾಡೆಮಿ ಅಂತ ಹೇಳಿದರೆ ಸಾಮಾನ್ಯ ಎಲ್ಲ ಸರ್ಕಾರಿ ಹುದ್ದೆಗಳ ವಿಷಯದಲ್ಲಿ ಪ್ರಥಮ ಹೆಸರು ನಮ್ದಿದೆ. ಅದು ತಮಗೆಲ್ಲ ಗೊತ್ತಿದೆ, ನಾವು ಎಷ್ಟು ಎಫರ್ಟ್ ಹಾಕಿ ಬೆಳೆದು ಬಂದಿದ್ದೀವಿ. ಅದರಲ್ಲಿ ಕೂಡ ಆರ್ಮಡ್ ಫೋರ್ಸಸ್ ಅನ್ನೋಂಥ ಒಂದು ವಿಷಯ ಬಂದಾಗ ಈಗ ಗ್ರೌಂಡ್ ಪ್ರಾಕ್ಟೀಸ್ ಅಂತ ಕೆಲವರು ಕೊಡೋರು ಇದ್ದಾರೆ, ಎಕ್ಸ್ ಆರ್ಮಿಸ್ ಇದ್ದಾರೆ, ಕೆಲವರು ದೈಹಿಕ ಶಿಕ್ಷಕರು ಕೂಡ ಅಲ್ಲೆಲ್ಲಿ ಸ್ವಲ್ಪ ಜನಕ್ಕೆ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಆದರೆ ಈಗಿನ ರಿಕ್ರೂಟ್ಮೆಂಟ್ಗಳು ಏನಾಗಿದೆ ಅಂತ ಹೇಳಿದರೆ ಎಕ್ಸಾಮನ್ನೇ ಫೋಕಸ್ ಮಾಡ್ತಿರುವಂಥದ್ದು. ಯಾಕಂದರೆ ಈಗ ನೋಡಿ, ಆಪರೇಷನ್ ಸಿಂಧೂರ ಆಯಿತು. ಆಪರೇಷನ್ ಸಿಂಧೂರ ಆದಾಗ ನೇರ ಯುದ್ಧ ನಡೀಲಿಲ್ಲ. ಗನ್ನೆ ಹಿಡ್ಕೊಂಡು ಹೋಗಿ ಫಿಲಮಲ್ಲಿ ಹೊಡೆದಾಗೆ ನೀವು ಡಮಡಮ್ ಅಂತ ಹೊಡೆಯುವ ಕಾಲ ಹೊರಟೋಗಿದೆ. ಈಗ ಏನಿದ್ರು ಟೆಕ್ನಾಲಜಿ ಬೇಸ್ಡ್ ಯುದ್ಧ ಆಗುವಂಥದ್ದು. ಸೊ ಸೈನ್ಯ ಕೂಡ ಏನು ಬಯಸ್ತದೆ ಅಂತ ಹೇಳಿದರೆ ತಾಂತ್ರಿಕವಾಗಿ ಮತ್ತು ಸ್ವಲ್ಪ ಈಗ ಅಪ್ಡೇಟೆಡ್ ಯುವಕರು ಬೇಕು ಅಂತ ಹೇಳಿ ಬಯಸೋದ್ರಿಂದ ಎಕ್ಸಾಮನ್ನು ಮ್ಯಾಂಡೇಟ್ರಿ ಮಾಡ್ತಾ ಇದ್ದಾರೆ. ಈಗ ಎಕ್ಸಾಮ್ ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ, ಈಗ ಓಪನ್ ರ್ಯಾಲಿ ಫಾರ್ ಎಕ್ಸಾಂಪಲ್, ಬ್ಯಾಗ್ ಹಾಕೊಂಡು ಹೋದ್ರು, ಅಲ್ಲಿ ಫಿಸಿಕಲ್ ಪಾಸ್ ಆಯ್ತು ಅಂತ ಹೇಳಿದ್ರೆ ಮೆಡಿಕಲ್ ಚೆಕ್ ಆಯಿತು, 10 ಮಾರ್ಕ್ ಇದ್ದು ಯಾವುದೊಂದು 10-15 ಮಾರ್ಕ್ ಇದ್ದು ಒಂದು ಅಲ್ಲಿ ಗ್ರೌಂಡಲ್ಲಿ ಎಕ್ಸಾಮ್ ಆಗುವಂಥದ್ದು. ಈಗ ಹಾಗಿಲ್ಲ. ಈಗ ಓಪನ್ ರ್ಯಾಲಿ ಕರೆದ್ರೂ ಕೂಡ ಎಕ್ಸಾಮನ್ನು ಅತ್ಯಂತ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಿದ್ರೆ. ಅದರಲ್ಲಿ ಅಗ್ನಿಪಥ್ ಫಸ್ಟ್ ಓಪನ್ ರ್ಯಾಲಿ ಥರನೇ ನಡೆದಿತ್ತು, ಆದರೆ ಈಗ ಸುಲಭ ಇಲ್ಲ. ಸೊ ಆದ್ದರಿಂದ ದೈಹಿಕ ಅವರದು ಮೆಡಿಕಲ್ ಅಥವಾ ಅವರದು ಫಿಸಿಕಲ್ ಫಿಟ್ನೆಸ್ ಇದೆಯಾ ಅಂತ ಫಸ್ಟ್ ನಾವು ಚೆಕ್ ಮಾಡಿ, ಯಾರಿಗೆಲ್ಲ ಫಿಸಿಕಲ್ ಫಿಟ್ನೆಸ್ ಇರುತ್ತೆ ಅವರನ್ನು ಪರೀಕ್ಷೆ, ಲಿಖಿತ ಪರೀಕ್ಷೆ ಮತ್ತು ಗ್ರೌಂಡ್ ಪ್ರಾಕ್ಟೀಸ್ ಎರಡಕ್ಕೂ ಏಕಕಾಲದಲ್ಲಿ ತರಬೇತಿಯನ್ನು ಕೊಡುವಂಥ ಏಕೈಕ ನಮ್ಮ ಸಂಸ್ಥೆ ಫುಲ್ ಫ್ಲೆಜ್ಡ್ ಇದೆ. ಇಲ್ಲಿ ಒಂದು ಅರ್ಜಿ ಹಾಕುವುದರಿಂದ ಹಿಡಿದು ಹಾಲ್ ಟಿಕೆಟ್ ಬರೋದ್ರಿಂದ ಪ್ರತಿಯೊಂದನ್ನು ಕೂಡ ನಾವು ಅವರಿಗೆ ಪ್ರೊವೈಡ್ ಮಾಡ್ತೇವೆ. ಖಾಲಿ ಟ್ರೈನಿಂಗ್ ಅಲ್ಲ. ಇದಕ್ಕೆ ಕೀರ್ತನ ವಿಷಯಕ್ಕೆ ಬರುವ, ಸುಮಾರು ಒಂದು 15 ದಿನ ಇಲ್ಲಿ ರಾತ್ರಿ ಹಗಲು ಕೂಡ ಹಾಕಿದ್ದೀವಿ. ರಾತ್ರಿ ಹಗಲು ಇಲ್ಲಿ ಓದಿದ್ದಾರೆ. ಆ ಸೈನ್ಯಕ್ಕೆ ಹೋಗುವಂಥ ಮಕ್ಕಳಿಗೆಗೋಸ್ಕರವಾಗಿ ಅವರಿಗೆ ಸ್ನಾನ ಮಾಡಲಿಕ್ಕೆ ಇರ್ಬೋದು, ಎಲ್ಲ ವಸತಿಯುತವಾದಂಥ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೇವೆ ಉಚಿತವಾಗಿ. ಅದು ಈಗ ಮೊನ್ನೆ ಒಂದು ಕೊಡಗಿನ ಒಂದಷ್ಟು ಮಕ್ಕಳು ಬಂದು ಹೋದ್ರು, ಬಿಜಾಪುರದಿಂದ ಬಂದಿದ್ರು, ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ ಬಂದಿದ್ರು. ಈ ಥರ ಎಲ್ಲ ಬರ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದ. ಸೊ ಜಾಗೃತಿ ಅಂತ ಹೇಳಿದಾಗ ಜಾಗೃತಿ ನಾವು ನೋಡಿ, ಫಸ್ಟ್ ಟ್ರೈನಿಂಗ್ ಅನ್ನೋ ಅಂಥ ಕಾನ್ಸೆಪ್ಟಿಗಿಂತ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಅತಿ ಹೆಚ್ಚು ಮಾಡಿದ್ವಿ. ಮತ್ತೊಂದು, ನೀವು ಉಚಿತ ತರಬೇತಿ ಬಗ್ಗೆ ಕೇಳಿದ್ರಿ. ನೋಡಿ, ವರ್ಷದಲ್ಲಿ ಕನಿಷ್ಠ 7ರಿಂದ 9 ಲಕ್ಷ ತನಕ ನಾವು, ಅಂದರೆ ಒಂದು 10 ಲಕ್ಷ ಅಥವಾ ಹತ್ರ ನಾವು ಪ್ರತಿ ವರ್ಷ ನಾವು ನಮ್ಮ ಸಂಸ್ಥೆ ವತಿಯಿಂದ ನಾವು ಸ್ಪೆಂಡ್ ಮಾಡ್ತೇವೆ. ಅಷ್ಟು ಅಮೌಂಟನ್ನು ನಾವು ಸ್ಪೆಂಡ್ ಮಾಡ್ತೇವೆ. ಕಾರಣ ಏನಕ್ಕೆ ಅಂದರೆ ಮಿಲಿಟ್ರಿಗೆ ಉಚಿತ ತರಬೇತಿ ಮತ್ತು ಮಿಲಿಟ್ರಿಗೆ ಜಾಸ್ತಿ ಫೋಕಸ್ ಯಾಕೆ ಅಂತ ಹೇಳಿದ್ರೆ,
ನೋಡಿ, ಸಾಮಾನ್ಯ ಮತ್ತು ಬಡವರ್ಗದ ಮಕ್ಕಳು ಜಾಸ್ತಿ ಅದಕ್ಕೆ ಅಟ್ರಾಕ್ಟ್ ಆಗಿ ಬರುವಂಥದ್ದು. ಮತ್ತು ಈ ಆರ್ಮಡ್ ಫೋರ್ಸಸ್ ಅಂತ ಯಾರು ನೋಡಿ ಟ್ರೈ ಮಾಡ್ತಾರೆ, ಅವನಿಗೆ ಫಿಸಿಕಲ್ ಫಿಟ್ನೆಸ್ ಇದ್ದು ನಿಜವಾಗಿ ಟ್ರೈ ಮಾಡ್ತಾನೆ, ಅದು ಶಾರ್ಟ್ ರೂಟ್. ಯಾಕೆಂದರೆ ಒಂದು ಆಡಳಿತಾತ್ಮಕವಾದಂಥ ಹುದ್ದೆಗಳಿಗೆ ನೀವು ಟ್ರೈ ಮಾಡುವ, ಫಾರ್ ಎಕ್ಸಾಂಪಲ್ ಒಂದು PDO ಇರ್ಬೋದು ಅಥವಾ ಯಾವುದೇ ಬೇರೆ ಹುದ್ದೆಗಳಿಗೆ ಒಂದು 2 ವರ್ಷ ಎಲ್ಲ ಗ್ಯಾಪ್ ತಗೊಳ್ತದೆ ಒಂದು ಹುದ್ದೆ ಕರಿಬೇಕಂತ ಹೇಳಿದ್ರೆ. ಆರ್ಮಡ್ ಫೋರ್ಸಸ್ಗೆ ಮಿಲಿಟರಿ, ಪ್ಯಾರಾಮಿಲಿಟರಿ ಮತ್ತು ಪೊಲೀಸ್ ಇರ್ಬೋದು, ಫಾರೆಸ್ಟ್ ಗಾರ್ಡ್ಸ್ ಇರ್ಬೋದು, ಇಂಥ ಈ ಸಶಸ್ತ್ರ ಪಡೆಗಳಿಗೆ ಸಂಬಂಧಪಟ್ಟಂಥ ವಿಷಯಗಳಿಗೆ ನಿಮಗೆ ವರ್ಷದಲ್ಲಿ ಅವನೊಂದು 10 ಎಕ್ಸಾಮ್ ಬರಿಬೋದು. 2 ವರ್ಷ ಅವನು ಟ್ರೈ ಮಾಡಿದ ಅಂತ ಹೇಳಿದರೆ ಒಂದು 15-20 ಎಕ್ಸಾಮ್ ತನಕ ಅವನಿಗೆ ಬರಲಿಕ್ಕೆ ಎಲಿಜಿಬಿಲಿಟಿ ಇರ್ತದೆ. ಖಂಡಿತ ಅವನು ಯೂನಿಫಾರ್ಮ್ ಆಗ್ತಾನೆ. ಆ ನಿಟ್ಟಿನಲ್ಲಿ ಅತಿ ಹೆಚ್ಚು ಮತ್ತೆ ನೋಡಿ, ರಿಕ್ರೂಟ್ಮೆಂಟ್ ನಾವು ಹೇಳ್ತೇವೆ ಸರ್ಕಾರಿ ಉದ್ಯೋಗ ಆಗುವುದಿಲ್ಲ, ಆಗ್ತದೆ ಹೋಗ್ತದೆ. ನೋಡಿ, ಒಂದು ಕಂಪ್ನಿ, ಪ್ರೈವೇಟ್ ಕಂಪ್ನಿ 100-200 ವೇಕೆನ್ಸಿಯನ್ನು ಕರೆಯುವಂಥದ್ದು. ಥ್ರೂಔಟ್ ಇಂಡಿಯಾದಿಂದ ಯಾರು ಬೇಕಾದರೂ ಅದಕ್ಕೆ ಬರ್ಬೋದು. ಅದೇ ಥರನೇ ಇದು ಕೂಡ ಆಗುವಂಥದ್ದು. ನೋಡಿ, ಈಗ SSC GD ಕರೆದಿದ್ದಾರೆ, ಒಂದೊಂದು ಸರ್ತಿ 10-20 ಸಾವಿರ, ಕಳೆದ ಸರ್ತಿ 68,000 ಹುದ್ದೆಯನ್ನು ಕರೆದಿದ್ದಾರೆ. 10th ಬೇಸ್ಡ್, 10th ಅಥವಾ PUC ಬೇಸ್ಡ್ ಕರೆಯುವಂಥದ್ದು ಆರ್ಮಡ್ ಫೋರ್ಸಸ್ಗೆ. ಸೊ ಈ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದ ಯುವಕರಿಗೆ ಅದರಲ್ಲಿ ಹೆಚ್ಚಿನ ಅದನ್ನು ಜಾಗೃತಿ ಮಾಡಬೇಕಂತೇಳಿ ನಾವು ಪ್ರತಿ ವರ್ಷ ಒಂದು 50-60, ಕಳೆದ ಸರ್ತಿ 100 ಮಕ್ಕಳಿಗೆ ಕೊಟ್ಟಿದ್ದೀವಿ. ವ್ಯಾಪ್ತಿ ಮೀರಿತ್ತು, ಜಾಸ್ತಿ ಜನ ಬಂದರು, ಇಲ್ಲ ಅಂತ ಹೇಳಲಿಕ್ಕೆ ಮನಸ್ಸು ಬರಲಿಲ್ಲ. 100 ಮಕ್ಕಳಿಗೆ ಇವರ ಬ್ಯಾಚಿನಲ್ಲಿ, ಕೀರ್ತನ್ ಬ್ಯಾಚಿನಲ್ಲಿ ನಾವು ಉಚಿತ ತರಬೇತಿ ಕೊಟ್ಟಿದ್ದೀವಿ. ಕೇವಲ ಅವರ ಒಂದು ಕೆಲವು ಮಕ್ಕಳಿಗೆ ಒಂದು ಫೀಸ್ ಅಂತ ತಗೊಂಡ್ರು ಕೂಡ ಅತ್ಯಂತ ಕಮ್ಮಿ ಗೌರವಧನ, ಯಾರು ಫಿಸಿಕಲ್ ಇನ್ಸ್ಟ್ರಕ್ಷನ್ ಕೊಡುವಂಥ ಅವರಿಗೆ ಒಂದು ಗೌರವಧನ ಥರ ಮಾತ್ರ, ವಸತಿಗಾಗಲಿ ಯಾವುದೇ ರೀತಿಯಾದಂಥ 1 ರೂಪಾಯಿ ನಾವು ತಗೊಳ್ಳಿಲ್ಲ, ಕಂಪ್ಲೀಟ್ಲಿ ಉಚಿತ ತರಬೇತಿ. ಅಂದರೆ ಉದ್ದೇಶ ಇಷ್ಟೇ, ಆರ್ಮ್ಡ್ ಫೋರ್ಸಸ್ಗೆ ಫೋಕಸ್ ಮಾಡಿದ ಮತ್ತು ಉಚಿತ ತರಬೇತಿ ಕೊಟ್ಟಂಥ ಉದ್ದೇಶ ಏನಂತ ಹೇಳಿದರೆ, ಗ್ರಾಮೀಣ ಪ್ರದೇಶದ ಮಧ್ಯಮ ಮತ್ತು ಬಡವರ್ಗದ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಉಪಯೋಗ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಈಗ ಡಿಗ್ರಿ ಆಗಲಿ, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಲಿ, ಕೆಲಸ ಗ್ಯಾರಂಟಿ ಅಲ್ಲ, ಉದ್ಯೋಗ ಗ್ಯಾರಂಟಿ ಅಲ್ಲ. ಆದರೆ ಇಂಥ ಈಗ ಅವನು ಕೂಡ ಅಷ್ಟೇ, ಕೀರ್ತನ್ ಇರ್ಬೋದು, ನಮಗೆ ತುಂಬ ಮಕ್ಕಳು ಓದ್ತಾ ಇರುವಾಗಲೇ ಸೆಲೆಕ್ಷನ್ ಆಗಿದ್ದಾರೆ. ನಾನು ಅಷ್ಟೇ ಹೇಳ್ತೀನಿ, ನೀವು ನಂತರ ಕೂಡ ಓದ್ಬೋದು, ಆದರೆ ಉದ್ಯೋಗ ಅಂತ ಸಿಕ್ಕಿದಾಗ ಹೋಗಿಬಿಡಿ ಅಂತೇಳಿ. ಯಾಕಂದರೆ 1-2 ಜನ ನಮ್ಮಲ್ಲಿ ಅದೇ ಥರ ಆಯಿತು, ಸೆಲೆಕ್ಷನ್ ಆದರು, ಆದರೆ ಮತ್ತೆ ಹಿಂದೆ ಬಂದು ನೋಡಿದ್ರು, ಇವತ್ತಿನ ನನಗೆ ಸೆಲೆಕ್ಷನ್ ಆಗಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಒಂದು ಸಿಕ್ಕಿದ ಅವಕಾಶವನ್ನು ಎಡಗಾಲಲ್ಲಿ ಒದೆಯುವಂಥದ್ದು ಕೂಡ ಒಳ್ಳೆಯದಲ್ಲ. ನಿಟ್ಟಿನಲ್ಲಿ ನಾವು ಜಾಗೃತಿಯನ್ನು ಮೂಡಿಸುವ ಜೊತೆಗೆ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಈ ರೀತಿಯ ಓಪನಿಂಗ್ಸಿಗೆ ಯಾವುದಿದೆ, ಯಾವುದಕ್ಕೆ ಈಗ ವಿದ್ಯಾರ್ಥಿಗಳು ಫೋಕಸ್ ಮಾಡಿ ಟ್ರೈ ಮಾಡಿದರೆ ಸುಲಭವಾಗಿ ಒಂದು ಅವರ ಕನಸನ್ನು ನನಸು ಮಾಡಿಕೊಳ್ಬೋದು ಅಂತ ಈಗ ಸದ್ಯಕ್ಕೆ ನೋಡಿ, ಪೊಲೀಸ್ ಹುದ್ದೆಯಲ್ಲಿ ಕರ್ನಾಟಕ ಪೊಲೀಸ್ ಅನ್ನುವಂಥದ್ದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯಂತ ಸುಲಭದ ಪರೀಕ್ಷೆ. ಅದರಲ್ಲಿ ಥಿಯರಿ ಅಂತ ಹೇಳಿದ್ರೆ ನಿಮಗೆ ಟಿಕ್ಕಿಂಗ್ ಮಾತ್ರ ಬರುವಂಥದ್ದು, ಆದರೆ GK, ಕರೆಂಟ್ ಅಫೇರ್ಸ್ ಮತ್ತು ಸೋಷಿಯಲ್ ಕಂಟೆಂಟ್ ಅನ್ನು ಸ್ವಲ್ಪ ಫೋಕಸ್ ಮಾಡಿದ್ರೆ ಗ್ಯಾರಂಟಿ ಬಚಾವಾಗಬಹುದು. ಸೆಂಟ್ರಲ್ ಗವರ್ಮೆಂಟ್ ರಿಕ್ರೂಟ್ಮೆಂಟ್ಗಳು ಬಂದಾಗ, ಈಗ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅನ್ನುವಂಥದ್ದು ಬಂದಾಗ ಸ್ವಲ್ಪ ಅವರು ಮ್ಯಾಥ್ಸ್ ಮತ್ತು ಸೈನ್ಸ್ಗೆ ಫೋಕಸ್ ಮಾಡಬೇಕಾಗ್ತದೆ. ಆದರೆ ನಮ್ಮ ಮೆಜಾರಿಟಿ, ನನ್ನ ಅನುಭವದಲ್ಲಿ ಮೆಜಾರಿಟಿ ನಮ್ಮ ಮಕ್ಕಳು ಸೋಲೋದು ಯಾವುದರಲ್ಲಿ ಅಂತ ಹೇಳಿದರೆ ಸೋಷಿಯಲ್ ಕಂಟೆಂಟ್. 10ನೇ ಕ್ಲಾಸ್ ನಂತರ ನಮ್ಮಲ್ಲಿ ಆರ್ಟ್ಸ್ಗೆ ಹೋಗೋವರ ಸಂಖ್ಯೆ ತುಂಬ ಕಮ್ಮಿ. ಸೈನ್ಸ್, ಕಾಮರ್ಸ್ ತಗೊಂಡ್ರು ಕಂಪ್ಲೀಟ್ಲಿ ಸೋಷಿಯಲ್ ಕಂಟೆಂಟನ್ನು ಬಿಟ್ಬಿಡ್ತಾರೆ. ಮತ್ತು ಈಗ ಏನಾಗಿದೆ ಅಂತ ಹೇಳಿದರೆ ಸರ್, ಮಕ್ಕಳದು ನಾವು ಸುಲಭದಲ್ಲಿ ಅವರಿಗೆ ಆಗುತ್ತೆ ಅಂತ ಹೇಳಲಿಕ್ಕೆ ನನಗೆ ಧೈರ್ಯ ಇಲ್ಲ. ಯಾಕಂತ ಹೇಳಿದರೆ ಈಗ ಸ್ಪರ್ಧೆಗಳು ಕೂಡ ಜಾಸ್ತಿ ಆಗ್ತದೆ. ಯಾಕಂದರೆ ಈಗ ನೋಡಿ, ನಮ್ಮ ಸುಳ್ಯ ಭಾಗದಲ್ಲಿ ಇರ್ಬೋದು, ಕೃಷಿಯ ಪರಿಸ್ಥಿತಿ ನೀವು ನೋಡಿದ್ದೀರಿ. ಕೃಷಿಯನ್ನೇ ಇವತ್ತಿನ ತನಕ ಅಜ್ಜ ಪಿಜ್ಜನ ಕಾಲದಿಂದ ನಡ್ಕೊಂಡು ಬಂದಂಥ ಒಂದು ವ್ಯವಸ್ಥೆ ಕಂಪ್ಲೀಟ್ ನಾಶ ಆದಾಗ, ಈಗ ಮೊನ್ನೆ ನನಗೆ ಒಂದು 2-3 ಮಕ್ಕಳು ಬಂದಿದ್ದಾರೆ, ಅವರ ಹಿನ್ನೆಲೆಯನ್ನು ಕೇಳಿದೆ ನಾನು ಪೇರೆಂಟ್ಸಲ್ಲಿ. ಒಂದು 500-600 ಅಡಿಕೆ ಮರ ಇದ್ದವರು ಇವತ್ತು ಮಡಿಕೇರಿಗೆ, ಬೆಂಗಳೂರಿಗೆ ಅವರ ಯಾರು ಅಪ್ಪ ಅಮ್ಮ ಹೋಗಿ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಒಂದು ವ್ಯವಸ್ಥೆಯಲ್ಲೆಲ್ಲ ನಾವು ಸರ್ಕಾರಿ ಇಂಥ ರಿಕ್ರೂಟ್ಮೆಂಟ್ಗಳಿಗೆ ಮಕ್ಕಳು ಹೋದರೆ ಅವರ ಜೀವನ ಸ್ವಲ್ಪ ಇದಾಗ್ತದೆ, ಸೆಕ್ಯೂರ್ಡ್ ಲೈಫ್ ಬರ್ತದೆ ಅಂಥದ್ದು. ಈಗ ಪ್ರಸ್ತುತ ಈಗ ಬರ್ತಾ ಇರುವಂಥದ್ದು SSC GD 10th ಬೇಸ್ಡ್ ಕರೆಯುವಂಥದ್ದು. 10th ಬೇಸ್ಡ್ 10ನೇ ಕ್ಲಾಸ್ ಪಾಸ್ ಆದರೆ ಸಾಕು, 18 ವರ್ಷ ಆಗಿದ್ದರೆ ಅವನು ಅಪ್ಲೈ ಮಾಡ್ಬೋದು. ಮತ್ತು ನಿರಂತರವಾಗಿ ಬರ್ತದೆ ಸರ್. ಆರ್ಮಡ್ ಫೋರ್ಸಸ್ ಅನ್ನುವಂಥದ್ದು ನಿಮಗೆ ಯಾವ ತಿಂಗಳಲ್ಲಿ ರಿಕ್ರೂಟ್ಮೆಂಟ್ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿರಂತರ ಡೆಲ್ಲಿ ಪೊಲೀಸ್ ಇದೆ. ಈಗ ಡೆಲ್ಲಿ ಪೊಲೀಸಿಗೆ ಈಗ ನೀವು ಅಲ್ಲಿ ನೆಕ್ಸ್ಟ್ ತರಗತಿಯಲ್ಲಿ ನೋಡ್ಬೋದು, ಡೆಲ್ಲಿ ಪೊಲೀಸಿಗೆ ಈಗ ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ತಿರೋಂಥವ್ರು ಇದ್ದಾರೆ. ಈಗ ಒಂದು LLB ಮಾಡ್ತಿರೋಂಥ ಹುಡುಗ ಈಗ ಮೊನ್ನೆ ಬೆಳಗಾವಿನಲ್ಲಿ TA ಪಾಸ್ ಆಗಿ ಮತ್ತೆ ಅವನು ಈಗ ಎಕ್ಸಾಮಿನೇಷನ್ ಪ್ರಿಪರೇಷನ್ ಆಗ್ತಾ ಇದ್ದಾನೆ. ಸೊ ನಿರಂತರ ನಮಗೆ ರೆಸ್ಟ್ಲೆಸ್ ನಮ್ಮದು ಕೆಲಸ. ಅಂದರೆ ಅಕಾಡೆಮಿಕ್ ಎಕ್ಸಾಮ್ಸ್ನಲ್ಲೆಲ್ಲ ಅವರು ಒಂದು ಶಿಕ್ಷಣ ಸಂಸ್ಥೆ ನಡೆಸುವವನಿಗೆ ಇಯರ್ ಎಂಡಲ್ಲಿ ಒಂದು ಎಕ್ಸಾಮ್ ಇರ್ತದೆ, ನಮ್ದು ಹಾಗಲ್ಲ.
ತಿಂಗಳಲ್ಲಿ 2-3 ಎಕ್ಸಾಮ್ ಬರ್ತಾನೆ ಇರ್ತದೆ. ಸೊ ಪ್ರಯತ್ನ ಮಾಡೋರಿಗೆ ಇಷ್ಟೇ ಹೇಳುವಂಥದ್ದು, ನೀವು ಕಾಯಬೇಡಿ ಅದು ಬರಲಿ ಇದು ಬರಲಿ ಅಂತೇಳಿ, ನಿರಂತರ ಅರ್ಜಿ ಹಾಕಿ ಟ್ರೈ ಮಾಡ್ಬೋದು ಅವರು. ಬಂದವಂಥವರಿಗೆಲ್ಲರಿಗೂ ಕೂಡ ಟ್ರೈನಿಂಗ್ ಕೊಡುವಂಥ ಕೆಲಸ ನಿಮ್ಮ ಮೂಲಕ ಖಂಡಿತ. ಅಂದರೆ ಎಲಿಜಿಬಿಲಿಟಿ ನೋಡಿ, ಇಲ್ಲಿ ಒಂದು ಸೀಟ್ ಸಿಗ್ಬೇಕಂತ ಹೇಳಿದ್ರೆ ಕಾಲೇಜಿನಲ್ಲಿ ಎಂಟ್ರೆನ್ಸ್ ಅಥವಾ ಯಾವುದೇ ಅಡ್ಮಿಷನ್ ತಗೊಂಡಾಗೆ ಅಲ್ಲ, ಕಂಪಲ್ಸರಿ ನಾನು ವೈಯಕ್ತಿಕ ಕೌನ್ಸಿಲಿಂಗನ್ನು ಪ್ರತಿ ವಿದ್ಯಾರ್ಥಿಗೂ ಮಾಡ್ತೀನಿ. ಅವರ ಪೂರ್ವಪರಗಳನ್ನು ತಿಳ್ಕೊಳ್ಳುವಂಥದ್ದು. ಕೆಲವರ ಮನೆಯಲ್ಲಿ ಸ್ವಲ್ಪ ತಿಕ್ಕಾಟಗಳಿರ್ತದೆ, ಏನಂತ ಹೇಳಿದರೆ ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಅಪ್ಪ ಅಮ್ಮನಿಗೆ ಇಂಟ್ರೆಸ್ಟ್ ಇರುವುದಿಲ್ಲ. ಆಗ ಅವರನ್ನು ಕನ್ವಿನ್ಸ್ ಮಾಡಿ, ನೀವು ನೋಡಿ ನಿಮ್ಮ ಮಗನಿಗೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳುವಂಥದ್ದು ಎಷ್ಟೋ ಕಡೆಗಳಲ್ಲಿ ಅಂಥ ರೆವಲ್ಯೂಷನ್ಗಳಾಗ್ತದೆ. ಮತ್ತು ಪ್ರತಿ ಶಾಲಾ ಕಾಲೇಜಿನಲ್ಲಿ ಅವೇರ್ನೆಸ್ ಮಾಡುವಂಥ ಕೆಲಸ ಇರ್ಬೋದು, ಅಥವಾ ಎಕ್ಸ್-ಆರ್ಮಿ ಯೂನಿಯನ್, ಈಗ ನೋಡಿ ಅಖಿಲ ಭಾರತೀಯ ಸೈನಿಕರ ಸಂಘ ಇರ್ಬೋದು, ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ನಿವೃತ್ತ ಸೈನಿಕರ ಸಂಘ ಇರ್ಬೋದು, ಇವರೆಲ್ಲ ಸೇರಿಕೊಂಡು ಅವ್ರ ಜೊತೆ ಕೂಡ ನಾವು ಅವೇರ್ನೆಸ್, ನೆಕ್ಸ್ಟ್ ಈಗ ನಮ್ಮದು ಒಂದು ಪ್ರತಿ ಗ್ರಾಮಗಳಲ್ಲಿ ಅವೇರ್ನೆಸ್ ಮಾಡಲಿಕ್ಕೆ ಒಂದು ರಥಯಾತ್ರೆ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ತಾ ಇದ್ವಿ. ನಿರಂತರವಾಗಿ ಇದು ನಡೀತಾ ಇದೆ. ತರಬೇತಿ ಯಾರಿಗೂ ಇಲ್ಲ ಅಂತಿಲ್ಲ, ಬಟ್ ಫಿಸಿಕಲ್ ಫಿಟ್ನೆಸ್ ಎಲ್ಲವೂ ಕೂಡ ಇದು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಆರ್ಮ್ಡ್ ಫೋರ್ಸಸ್, ಅದರ್ವೈಸ್ ಅವನಿಗೆ ಇಲ್ಲ ಅಂತಿಲ್ಲ, ಅಡ್ಮಿನಿಸ್ಟ್ರೇಷನ್ ಅಥವಾ ಕ್ಲರಿಕಲ್ ವೇಕೆನ್ಸಿಗೆ ಅವ್ರು ಟ್ರೈ ಮಾಡ್ಬೋದು. ಎಲ್ಲ ಇದೆ, ಒಂದೇ ಚೌಕಟ್ಟಿನಲ್ಲಿ ನಿಮಗೆ ಎಲ್ಲವನ್ನು ಕೂಡ ಇಲ್ಲಿ ಕೊಡುವಂಥದ್ದು. ಈ ರೀತಿ ತುಂಬ ಮಂದಿ ಯುವಕರಿದ್ದಾರೆ, ಈ ರೀತಿ ನಾವು ಸೇವೆ ಸಲ್ಲಿಸಬೇಕು ಅನ್ನೋದು. ಕೆಲವರಿಗೆ ಗೊತ್ತಿದೆ ಎಲ್ಲಿ ಹೋಗಬೇಕು, ಇಲ್ಲಿ ಹೋದರೆ ಏನಾಗುತ್ತೆ ಅಂತ, ಕೆಲವರಿಗೆ ಗೊತ್ತಿರೋದಿಲ್ಲ. ಸೊ ಫೈನಲ್ ಆಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಫೈನಲ್ ಆಗಿ 2 ವಿಭಾಗದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಒಂದು ಸಾರ್ವಜನಿಕ ಮತ್ತು ಜನಪ್ರತಿನಿಧಿಗಳಿಗೆ ಹೇಳುವಂಥದ್ದು. ನಮ್ಮಲ್ಲಿ ಏನಾಗಿದೆ ಗೊತ್ತಾ, ದೇಶ ಪ್ರೇಮ ಅಂತ ಹೇಳಿದರೆ ಬರೀ ಸ್ಟೇಟಸ್ಗೆ ಈಗ ಸೀಮಿತ ಆಗಿರುವಂಥದ್ದು, ಪ್ರಾಕ್ಟಿಕಲ್ ಆಗಿ ಯಾವುದೂ ಇಲ್ಲ. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಕಳೆದ 2-3 ತಿಂಗಳ ಹಿಂದೆ ಒಂದು ದೊಡ್ಡ ವಿಷಯ ನಡೀತು ನಿಮಗೆ. ಇದರಲ್ಲಿ BSFಗೆ ನಮ್ಮಲ್ಲಿ ಮಹಿಳೆ ಅಂತ ಹೇಳಿದರೆ ಫಸ್ಟ್ ಟೈಮು ನಮ್ಮ ಭಾಗದಿಂದ BSFಗೆ ಸುಷ್ಮಿತಾ ಅನ್ನೋಂಥ ಒಂದು ಹುಡುಗಿ ಹೋದ್ಲು. ಅವಳಿಗೆ ಸುಳ್ಯ ತಾಲೂಕಿನಲ್ಲಿ ಸನ್ಮಾನಗಳು, ಪೇಪರ್ನಲ್ಲಿ ಆ್ಯಡ್ ಹಾಕಿದ್ದು, ಅಭಿನಂದನೆಗಳು, ಫ್ಲೆಕ್ಸು ಗಿಕ್ಸು ಎಲ್ಲ ಸೇರಿಸಿ ಒಂದು 2-3 ಲಕ್ಷ ರೂಪಾಯಿಗಿಂತ ಹೆಚ್ಚಿನದನ್ನು ಪಬ್ಲಿಕ್ ಅವಳಿಗೆ ಅಭಿನಂದನೆ ಹಾಕಲಿಕ್ಕೆಲ್ಲ ಯೂಸ್ ಮಾಡಿದ್ದು. ನಾನು ಬೇಡ ಅಂತ ಹೇಳೋದಿಲ್ಲ, ಅಭಿನಂದನೆ ಯಾರೆಲ್ಲ ಇದಾಗ್ತಾರೆ ಅದು ಒಂದು ರೀತಿಯಾದಂಥ ವಿಷಯ, ನಮ್ಮ ಖುಷಿಯಲ್ಲಿ ಹಾಕ್ತೇವೆ ಸರಿ. ಬಹುತೇಕ ಆ ಭಾಗದ ಗ್ರಾಮ ಪಂಚಾಯತಿಗಳೇ ನಾನು ಹೇಳಿದೆ, ನೋಡಿ ಅವಳನ್ನು ಮುಂದಿಡ್ಕೊಂಡು ನೋಡಿ ಇಂಥದ್ದೊಂದು ಆಗ್ತದೆ ಅಂತ ಹೇಳುವಂಥ ಜಾಗೃತಿ ಕಾರ್ಯಕ್ರಮವನ್ನು ನೀವು ರೂಪಿಸಿ ಅಂತ. ದೇವರ ದಯದಿಂದ ಒಬ್ಬರು ಮಾಡಲಿಲ್ಲ, ಒಬ್ಬರು ಮಾಡಲಿಲ್ಲ. ನಾನೇ ಹೇಳುವಂಥದ್ದು ಇಷ್ಟೇ, ನಾವು ಬರೀ ಸ್ಟೇಟಸ್ ಹಾಕಿ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟ ತಕ್ಷಣ ನಮ್ಮ ದೇಶ ಪ್ರೇಮ ಆಗುವುದಿಲ್ಲ. ಇಂಥ ಕಾರ್ಯಕ್ರಮಗಳಾಗಬೇಕು. ಯಾರೋ ಒಂದು ಬಡ ಮಧ್ಯಮ ವರ್ಗದವನು ಬರ್ತಾನೆ ಅಂತ ಹೇಳಿದರೆ ಅವನಿಗೆ ಪೂರಕವಾದಂಥ ವ್ಯವಸ್ಥೆಯಲ್ಲಿ ನಾವು ಯಾರ್ಯಾರಿಗೂ ಡೊನೇಷನ್ ಎಂತೆಂಥದಕ್ಕೆಲ್ಲ ಕೊಡ್ತೇವೆ. ಒಂದು ಸಾಮಾನ್ಯ ವರ್ಗದ ಮಕ್ಕಳಿಗೆ ಇಂಥದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು. ಅಥವಾ ನಮಗೆ ಶಿಕ್ಷಣ ಸಂಸ್ಥೆಗೆ ಕೂಡ ಅಷ್ಟು ಸುಲಭ ಇಲ್ಲ. ನಾವು ಒಬ್ಬ ಆರ್ಮಿಗೆ ಒಬ್ಬನನ್ನು ಕಲಿಸ್ಬೇಕಂತ ಹೇಳಿದ್ರೆ ನೋಡಲಿಕ್ಕೆ ಚಂದ ಕಾಣ್ಬೋದು ಹೊರಗಡೆಯಿಂದ, ಬಟ್ ಅದರ ನೋವು, ಅದಕ್ಕೆ ಎಷ್ಟು ಎಫರ್ಟ್ ಇದೆ ಅನ್ನುವಂಥದ್ದು ಆ ಹುಡುಗರಿಗೆ ಯಾರು ಸೆಲೆಕ್ಷನ್ ಆಗ್ತಾರೆ ಅವರಿಗೆ ಮತ್ತು ನಮಗೆ ಮಾತ್ರ ಗೊತ್ತಿರುವಂಥದ್ದು. ಸೊ ಇಲ್ಲಿ ಮನೋರಂಜನೆಗಳು ಜಾಸ್ತಿ ಇದೆ, ಸೊ ಮಕ್ಕಳು ಅದಕ್ಕೆ ಅಟ್ರಾಕ್ಟ್ ಆಗ್ತಾರೆ. ಇದನ್ನೆಲ್ಲ ಪರಿಗಣಿಸಿಕೊಂಡು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಿರ್ಬೋದು ಅಥವಾ ತಾಲೂಕು ಆಡಳಿತಗಳಿರ್ಬೋದು, ಜನಪ್ರತಿನಿಧಿ ದಯವಿಟ್ಟು ಇಂಥ ಒಂದು ಅವೇರ್ನೆಸ್ ಪ್ರೋಗ್ರಾಮಿಗೆ ನಮ್ಮ ಜೊತೆ ಕೈ ಜೋಡಿಸಿ ಅನ್ನುವಂಥದ್ದು ನಾನು ಸಾರ್ವಜನಿಕರಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವಂಥದ್ದು. ಎರಡನೇದಾಗಿ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು ಮತ್ತು ಪೋಷಕರಿಗೆ ಹೇಳುವಂಥದ್ದು, ದಯವಿಟ್ಟು ರ್ಯಾಂಕು ಮಾರ್ಕ್ಸಿನ ಹುಚ್ಚು ಸ್ವಲ್ಪ ನಮ್ಮ ಭಾಗದಲ್ಲಿ ಕಮ್ಮಿ ಆಗಬೇಕು. ರ್ಯಾಂಕು ಅಥವಾ ಮಾರ್ಕ್ಸ್ ಇಲ್ಲ ಮಕ್ಕಳಿಗೆ 2 ಮಾರ್ಕ್ ಕಮ್ಮಿ ಆಯಿತು ಅಂತ ಹೇಳಿದ ತಕ್ಷಣವೇ ಅದನ್ನು ನಮ್ಮ ಸ್ಟ್ಯಾಂಡರ್ಡ್ ಕಮ್ಮಿ ಆಯಿತು ಅಂತ ಹೇಳುವಂಥ ಆಲೋಚನೆ ಮಾಡುವಂಥ ಪೋಷಕರ ಮನಸ್ಥಿತಿ ಬದಲಾಗಬೇಕು. ಕೇವಲ ರ್ಯಾಂಕು ಮಾರ್ಕ್ಸು ಮಕ್ಕಳನ್ನು ಭವಿಷ್ಯವನ್ನು ರೂಪಿಸುವುದಿಲ್ಲ. ಜೊತೆಗೆ ಉದ್ಯೋಗ ಕೌಶಲ್ಯತೆಗಳು, ಅದು ಆರ್ಮಿ ಅಂತಲ್ಲ, ಎಲ್ಲ ರೀತಿಯಿಂದ ಉದ್ಯೋಗ ಕೌಶಲ್ಯತೆಗಳನ್ನು ರೂಢಿಸುವಂಥ ಕೆಲಸವನ್ನು ಪೋಷಕರು ಮಕ್ಕಳಿಗೆ ಮಾಡಬೇಕು. ಮಕ್ಕಳಲ್ಲಿ ಕೂಡ ನಾನು ವಿನಂತಿ ಮಾಡುವಂಥದ್ದು, 10 ಜನ ನೆಗೆಟಿವ್ ಹೇಳ್ಬೋದು, ಪಾಸಿಟಿವ್ ಆಗಿ ನೀವು ಟ್ರೈ ಮಾಡುವಾಗ ಅದು ಆಗ್ತದಾ, ಇದು ಹೋಗ್ತದಾ, ನೀನು ಆರ್ಮಿಗೆ ಹೋಗ್ಲಿಕ್ಕೆ ಉಂಟ ಮರಯ ಅಂತ ಕೇಳುವವರ ಸಂಖ್ಯೆಯೇ ಜಾಸ್ತಿ. ನಿಜವಾಗಿ ಸಪೋರ್ಟ್ ಮಾಡುವವರ ಸಂಖ್ಯೆ ನಿಜವಾಗ್ಲೂ ಕಮ್ಮಿ, ಯಾಕಂದರೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇರ್ತದೆ. ಇದನ್ನೆಲ್ಲ ಬದಿಗೊತ್ತಿ ನೀವು ಫೈನಲಿ ಯೂನಿಫಾರ್ಮ್ ಹಾಕ್ತೀರಿ ನೋಡಿ, ಆಗ ಎಲ್ಲರೂ ಬರ್ತಾರೆ, ಸಂಬಂಧಿಕರು ಬರ್ತಾರೆ, ಅಭಿನಂದನೆ ಹೇಳುವವರು ಬರ್ತಾರೆ, ಹಾರ ತುರಾಯಿ ಹಿಡ್ಕೊಂಡು ಬರೋರು ಬರ್ತಾರೆ, ಎಲ್ಲರೂ ಬರ್ತಾರೆ. ಯಾವಾಗ ವಿನ್ ಆದಮೇಲೆ. ಸೊ ಆ ವಿನ್ ಆಗೋ ತನಕ ನೀವು ಈ ನೆಗೆಟಿವ್ಗಳನ್ನೆಲ್ಲ ಸೈಡಲ್ಲಿಟ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿ.
ಅದರಲ್ಲೂ ಕೂಡ ಸೈನಿಕ ಅಂದರೆ ಮಿಲಿಟ್ರಿ, ಪ್ಯಾರಾಮಿಲಿಟ್ರಿ ಇರ್ಬೋದು, ಅಂಥದಕ್ಕೆ ಟ್ರೈ ಮಾಡೋರಿಗೆ ಹೇಳೋದು, ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, 2 ವರ್ಷ ನೀವು ಏನಾದರೂ ಸತತ ಪ್ರಯತ್ನವನ್ನು ಮಾಡಿದರೆ ಖಂಡಿತ ನೀವು ಆ ಯೂನಿಫಾರ್ಮನ್ನು ಹಾಕ್ಬೋದು. ನಮ್ಮ ಸಂಸ್ಥೆ ಯಾವಾಗಲೂ ನಿಮಗೆ ಮಾರ್ಗದರ್ಶನ ಕೊಡಲಿಕ್ಕೆ ಖಂಡಿತವಾಗ್ಲೂ ನಾವು ನಿಮ್ಮ ಹಿಂದೆ ನಿಂತ್ಕೊಳ್ತೇವೆ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, 50% ನಮ್ಮ ಪ್ರಯತ್ನ, 50% ನಿಮ್ಮ ಪ್ರಯತ್ನ ಬೇಕು. ಖಾಲಿ ಇಲ್ಲಿ ಭಾನುವಾರ ಈಗ ನೋಡಿ, ಕಾಲೇಜಿಗೆ ಹೋಗೋವರಿಗೆ ಕೂಡ ನಾವು ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಇಲ್ಲೇ ನೀವು ಇದ್ದುಕೊಂಡು ಕಾಲೇಜಿಗೆ ಹೋಗಿ ಇಲ್ಲಿ ಟ್ರೈನಿಂಗನ್ನು ಪಡ್ಕೊಳ್ಬೋದು. ಆನ್ಲೈನ್ ಕ್ಲಾಸ್ ವ್ಯವಸ್ಥೆ ಇದೆ. ಸಂಡೇ ಬಂದು ಫಿಸಿಕಲ್ ವ್ಯವಸ್ಥೆ ಇದೆ. ಈ ಸಂಡೇ ನೀವು ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಒಂದು ವಾರ ಅಲ್ಲಿ ಮಲಗಿದ್ರೆ ಅದು ಸಾಧ್ಯ ಇಲ್ಲ. ಸತತ ಪ್ರಯತ್ನ ಬೇಕು. ಖಂಡಿತವಾಗಲೂ ವಿದ್ಯಾಮಾತಾ ಅಕಾಡೆಮಿ ಅದು ನಮ್ಮ ಕನಸು. ಈ ದಕ್ಷಿಣ ಕನ್ನಡ ಅಥವಾ ಕರಾವಳಿ ಭಾಗದಲ್ಲಿ ನಮಗೆ ಯಾಕೆ ಸರ್ಕಾರಿ ಹುದ್ದೆಗಳು ಸಿಗುವುದಿಲ್ಲ, ಯಾಕೆ ನಾವು ಮಿಲಿಟರಿಗೆ ಹೋಗುವುದಿಲ್ಲ, ಯಾಕೆ ಇಂಥ ಪ್ರಯತ್ನಗಳು ಆಗುವುದಿಲ್ಲ ಅನ್ನುವಂಥದ್ದು ನೋಡಿ. ಹಿಮಾಚಲ ಪ್ರದೇಶದ ಒಂದು ಹಳ್ಳಿ ಇದೆ ಅಂತೆ ಸರ್, ಅಲ್ಲಿ ಪ್ರತಿ ಮನೆಯಲ್ಲಿ ಕೂಡ ಆರ್ಮಿ ಆಫೀಸರ್, ಯಾವುದು ಮಾಮೂಲಿ ಸಾಮಾನ್ಯ ಹುದ್ದೆಗಳಲ್ಲ, ದೊಡ್ಡ ದೊಡ್ಡ NDA CDS ಲೆವೆಲ್ ಆಫೀಸರ್ಸ್ಗಳು ಸಿಗ್ತಾರೆ, ಪ್ರತಿ ಮನೆಯಲ್ಲಿ ಇದ್ದಾರೆ. ಅದೊಂದು ದೊಡ್ಡ ದಾಖಲೆ. ಆ ದಾಖಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾಕೆ ಆಗುವುದಿಲ್ಲ? ಇಷ್ಟು ಒಳ್ಳೆಯ ಶಿಕ್ಷಣ ವ್ಯವಸ್ಥೆ ಇದೆ, ಇದನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಉದ್ಯೋಗದ ಜೊತೆ ಶಿಕ್ಷಣದ ಜೊತೆ ಉದ್ಯೋಗ ಕೌಶಲ್ಯತೆಗಳು ಜೊತೆಗೂಡಿದಾಗ ಮಾತ್ರ ಒಂದು ಅಲ್ಟಿಮೇಟ್ ರಿಸಲ್ಟ್ ನಿಮಗೆ ಖಂಡಿತವಾಗ್ಲೂ ಬರ್ತದೆ. ಈ ನಿಟ್ಟಿನಲ್ಲಿ ನಿಮಗೆ ಏನೇ ಸಹಾಯ ಬೇಕಿದ್ರೂ ನಮ್ಮ ಹತ್ರ ಬನ್ನಿ. ಈಗ ಒಂದು ಅರ್ಜಿ ಹಾಕಿ ಆ ಕಡೆಯಿಂದ ಜಾಬ್ ಆಗಬೇಕಂತ ಹೇಳಿದರೆ ಆಗುವುದಿಲ್ಲ. ಅದಕ್ಕೆ ಆದಂಥ ಒಂದು ವ್ಯವಸ್ಥೆಯಲ್ಲಿ ನೀವು ಸತತ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಮತ್ತೊಂದು, ನಾನು ಕೀರ್ತನ್ ಮತ್ತು ಅವರ ಕುಟುಂಬಕ್ಕೆ ದೊಡ್ಡ ಥ್ಯಾಂಕ್ಸ್, ಅವರ ಪೋಷಕರಿಗೆ. ನಮ್ಮಲ್ಲಿ ಈಗ 24 ಗಂಟೆ 24/7 ನಾವೊಂದು ಲೈಬ್ರರಿಯನ್ನು ಮಾಡ್ತಾ ಇದ್ವಿ. ಈ ಇಡೀ ಇತಿಹಾಸದಲ್ಲಿ, ನಮ್ಮ ಈ ಭಾಗದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಅದು. ಅಲ್ಲಿ ಅವರಿಗೆ ಟಾಯ್ಲೆಟ್, ಬಾತ್ರೂಮ್, ಸ್ನಾನ ಮಾಡಲಿಕ್ಕೆ ಟಾಯ್ಲೆಟ್ ಬಾತ್ರೂಮ್ ವ್ಯವಸ್ಥೆ ಇರ್ಬೋದು, ಅಥವಾ ಅವರಿಗೆ ಅಲ್ಲೇ ಒಂದು ಇರಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡು 24/7 ಒಂದು ನಮ್ಮಲ್ಲಿ ಲೈಬ್ರರಿ ಬರ್ತಾ ಇದೆ. ಇಂಥ ಪ್ರಾಮಾಣಿಕ ಪ್ರಯತ್ನ ಮಾಡುವವರಿಗೆ ಎಷ್ಟು ದಿನ ಬೇಕಾದ್ರೂ ಅವ್ರು ಬಂದಿರ್ಬೋದು. ಅಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೆ. ಅದಕ್ಕೆ ಕೀರ್ತನ್ ಮತ್ತು ಅವರ ತಂದೆ ತಾಯಿ ಅವರಿಗೆ ಒಂದು 10,000 ರೂಪಾಯಿ ಡೊನೇಷನನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ನಾನು ತಿಳಿಸ್ತಾ, ಮುಂದೆಯೂ ಕೂಡ ಇಂಥ ಹುಡುಗರ ಮೂಲಕವಾಗಿ ಇಂಥ ಅವೇರ್ನೆಸ್ಗಳು ಆಗಲಿ ಅಂತ ಹೇಳ್ತಾ, ಕೇವಲ ಫ್ಲೆಕ್ಸು ಸ್ಟೇಟಸ್ಗಳಿಗೆ ಸೀಮಿತವಾಗಿರದೆ ಪ್ರಾಮಾಣಿಕವಾದಂಥ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡೋಣ. ಮುಂದಕ್ಕೆ ನಮ್ಮ ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಏನು ಜಾಯಿನ್ ಇಂಡಿಯನ್ ಆರ್ಮಿ ಅಂದರೆ ಮಿಲಿಟರಿ ಸರ್ವಿಸಿಗೆ ಸೇರಿ ಅನ್ನುವಂಥ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಏನು ಮಾಡ್ತೇವೆ, ಸುದ್ದಿ ಮಾಧ್ಯಮ ಮತ್ತು ಎಲ್ಲ ಜನಪ್ರತಿನಿಧಿಗಳು, ಸಾರ್ವಜನಿಕರ ಸಂಪೂರ್ಣ ಬೆಂಬಲ ಮತ್ತು ಸಹಕಾರ ಇರಲಿ. ಕಾಲೇಜಿಗೆ ಹೋಗ್ತಾ ಇದ್ದೀವಿ, ಕಾಲೇಜು ಮುಗಿಲಿ ಅಂತೇಳಿ ಕಾಯದೆ, ಕಾಲೇಜಿಗೆ ಹೋಗ್ತಾ ಇದ್ದಾಗಲೇ PUC ಮತ್ತು ಡಿಗ್ರಿ ವಿಭಾಗ, ಡಿಪ್ಲೊಮಾದಲ್ಲಿರುವಂಥ ವಿದ್ಯಾರ್ಥಿಗಳು ಈ ಎಲ್ಲ ಫೆಸಿಲಿಟಿಗಳನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ನಮ್ಮನ್ನು ಇಂಥ ಒಂದು ನಿರಂತರ ಎನ್ಕರೇಜ್ ಮಾಡ್ತಾ ಇದ್ದೀರಿ ಸುದ್ದಿ ಸಂಸ್ಥೆ ಕೂಡ. ನಿಮಗೆ ಮತ್ತು ನಿಮ್ಮ ಆಡಳಿತ ವರ್ಗಕ್ಕೆ, ಆಡಳಿತ ನಿರ್ದೇಶಕರಿಗೆ, ನಿಮಗೆಲ್ಲರಿಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದವನ್ನು ಕೂಡ ತಿಳಿಸ್ತೇನೆ. ಥ್ಯಾಂಕ್ ಯು. ನಮ್ಮ ಕಡೆಯಿಂದ ಕೂಡ ಇಂಥ ಒಂದು ಕೆಲಸ ನಿರಂತರವಾಗಿ ನಡೀತಾ ಇದೆ. ಸೊ ಇನ್ನೊಂದಷ್ಟು ಪ್ರತಿಭೆಗಳಿಗೆ ಅವರ ಒಂದು ಭವಿಷ್ಯವನ್ನು ಸದೃಢಗೊಳಿಸುವಂಥ ಅವಕಾಶಗಳು ನಿಮ್ಮ ಮೂಲಕ ಸಿಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ವಿದ್ಯಾಮಾತಾದ ಇನ್ನೊಂದು ಯಶಸ್ಸಿನ ಕಥೆ ಇದು. ಈಗಾಗಲೇ ಕೀರ್ತನ್ KP ಅವರ ಜೊತೆಗೆ ಕೂಡ ಮಾತನಾಡಿದ್ವಿ. ಅವರ ತಂದೆ ಕೂಡ ಒಂದು ಬಹಳಷ್ಟು ಭಾವನಾತ್ಮಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸೊ ಅವರ ಕನಸನ್ನು ಅವರ ಮಗನ ಮೂಲಕ ನನಸು ಮಾಡಿಸಿಕೊಳ್ಳುವಲ್ಲಿ ಅವರು ಮುಂದಾಗಿದ್ದಾರೆ. ಜೊತೆಗೆ ಅವರಿಗೆ ಬೆಂಗಾವಲಾಗಿ ವಿದ್ಯಾಮಾತಾ ಅಕಾಡೆಮಿ ಕೂಡ ನಿಂತಿದೆ. ಸೊ ಮುಂದಕ್ಕೆ ತಮಗೂ ಕೂಡ ಇಂತಹ ಒಂದು ಸೇವೆಗಳಿಗೆ ಒಂದು ಅವಕಾಶವನ್ನು ಪಡಿಬೇಕು, ಅದರಲ್ಲಿ ಆಯ್ಕೆ ಆಗಬೇಕು ಅಂತ ಇದ್ದರೆ ತಾವು ಕೂಡ ವಿದ್ಯಾಮಾತಾವನ್ನು ಸಂಪರ್ಕಿಸಬಹುದು. ನಿಮ್ಮ ನೆರವಿಗೆ ಸದಾ ಸಂಸ್ಥೆ ಸಿದ್ಧವಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ, ಲತೇಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.